ಅಂಚಿ ವೇದಿಕೆ ಮಿತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಬರುವುಂಡು. ವಿಘ್ನೇಶ್ವರನ ಸ್ತುತಿಯೊಂದಿಗೆ ವೇದಿಕೆ ಮೇಲೆ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿರುವಂತಹ ಶ್ರೀ ಎಂ ವೇದಮೂರ್ತಿ ಮಹೇಶ್ ಭಟ್, ಯಶಸ್ಮಿತಾ ಅಂಡ್ ವಿನಯ್ ಶ್ರೀ ಅವರು ವೇದಿಕೆ ಬಂದು ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳ್ಬೋದು. ಇವರಿಗೆ ಯಾವ ರೀತಿ ನಾವು ನಿಷ್ಕಲ್ಮಶವಾಗಿ ಭಕ್ತಿಯನ್ನು ಮಾಡ್ತೇವೋ ಅದೇ ರೀತಿಯಾದ ಒಂದು ಸತ್ಕಾರ ನಮ್ಮ ಅತಿಥಿಗಳಿಗೂ ಕೂಡ ನಾವು ಬೇಡಬೇಕು. ಸೊ ಈ ಒಂದು ಸತ್ಕಾರವನ್ನು ಮಾಡಲಿಕ್ಕೆ ಬಂದಿರುವಂತಹ ಗಣ್ಯರನ್ನು ಸ್ವಾಗತಿಸಲಿಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಸಂತೋಷ್ ಕುಮಾರ್ ಶೆಟ್ಟಿ ಅವರು. ಕೆ ಸುಬ್ಬಣ್ಣಯ್ಯ ಸ್ಮಾರಕ ವಿದ್ಯಾವರ್ಧಕ ಸಂಘ ರಿಜಿಸ್ಟ್ರೇಡ್ ಕೋಟೆಕಾರ್ ಶಾಲೆಯ ಶ್ರೀ ವಿದ್ಯಾಗಣೇಶೋತ್ಸವ ಸಮಿತಿಯ 53ನೇ ವರ್ಷದ ಈ ವಿದ್ಯಾಗಣೇಶೋತ್ಸವದ ಈ ಪುರ್ಲಕಂಠದ ಈ ಬಯ್ಯದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಲೇಸಿಗೆ ಬತ್ತಿಂಚಿ ಪೂರ ಭಗವದ್ಭಕ್ತರನ್ನು ಆದರಡು ಸ್ವಾಗತ ಮಂತೊಂದೊಟ್ಟಿಗೆ ಇನಿತ ಸಭೆತ ಗುರುಕರ್ಮೇನು ವಹಿಸೊಂದೇರು ನಮ್ಮರೇ ಆಯ್ನ ಶ್ರೀಯುತ ಪ್ರಸಾದ್ ಮಡ್ಯಾರ್ ಪಂಡ ಪುದರಿಕೆನಂದನಕಲು ಈ ಆಸುಪಾಸಡು ಸಾಧಾರಣ ಆರು ಚಿರಪರಿಚಿತರಾದ ಹಲವಾರು ಧಾರ್ಮಿಕ ಅಂಚನೆ ಸಾಮಾಜಿಕ ಶೈಕ್ಷಣಿಕ ವಾದಲ ಬಾರಿ ಪುದರ್ತದ ಹಲವಾರು ಸಂಘ ಸಂಸ್ಥೆಗಳು ಜವಾಬ್ದಾರಿ ಬೆತ್ತನ್ನೊಟ್ಟಿಗೆ ಇತಿಹಾಸ ಪ್ರಸಿದ್ಧ ಕೊಂಡಾನ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೇವಸ್ಥಾನದ ನಿಕಟಪೂರ್ವ ಮುಕ್ತೇಶ್ವರಲ್ಲ ಅದು ಶ್ರೀ ಶಾಸ್ತಾರ ಬಳಗ ಬಡ್ಯಾರು ಅಂಚನೆ ಶಾಸ್ತಾರ ಭಜಕ ಬೃಂದ ಪಂಪುನ ಹೊಸ ಒಂಜಿ ಸಂಸ್ಥೆಯನ್ನು ಪುಟ್ಟಬಾರ್ದು ಕುರಿತ ಭಜನದ ಸಾಧಾರಣ 50 ಅಜಿಪ ಜೋಕ್ಲೇನು ಎಲ್ಲೇ ಜೋಕ್ಲೇರ್ದು ಸಾಧಾರಣ ಪಿಯುಸಿ ಮುಟ್ಟದ ಜೋಕ್ಲೇನು ಒಂಜಿ ಭಾರಿ ಪೊರ್ಲುಡು ಕುಣಿತ ಭಜನೆಗೆ ತಂಡವನ್ನು ರೆಡಿ ಮಂತದ್ದು ಧಾರ್ಮಿಕವಾದ ಈ ಜೋಕ್ಲಿನೊಟ್ಟಿಗೆ ಸಂಘಟನೆ ಹಿಂದೂ ಧಾರ್ಮಿಕತೆ ಪ್ರತಿ ಇಲ್ಲಲ್ಲ ಅಕ್ಲೆಗೆ ಈ ಚಿಂತನೆ ಬರೋಡೊಂದು ಪಂಪನ ಉದ್ದೇಶೋಡು ಇತ್ತೀಚೆಗೆ 1 ವರ್ಷೋಡು ಮಂತನಂಚಿನ ಈ ಕಾರ್ಯಕ್ರಮ ಭಾರಿ ಶ್ಲಾಘನೀಯವಾದುಂಡು. ಅವೇ ರೀತಿ ಜನಕುಲೆಗೆ ಭಜನದ ಮುಖಾಂತರ ಇಲ್ಲಿಲ್ಲಡು ಪ್ರತಿ ವರ್ಯಗಳ ಹಲವಾರು ರೀತಿಯ ಸಂಘಟನಾತ್ಮಕ ಬೇರೆ ಭಾರಿ ಕೆಲಸ ಕಾರ್ಯ ಮಂತನಾರು ಉದ್ಯಮಿಯಾದ ಎನ್ನ ಮಿತ್ರರೈನ ಶ್ರೀಯುತ ಪ್ರಸಾದ್ ಮಡ್ಯಾರ್ ಬೇರೆನೆ ಶ್ರೀ ವಿದ್ಯಾಗಣೇಶೋತ್ಸವ ಪಕ್ಕ ನಮ್ಮ ಸೇರಿದಂಚಿನ ಪೂರ ಭಗವದ್ಭಕ್ತನ ಪರವಾದ ಅರಣ್ಯ ಹೃತ್ಪೂರ್ವಕವಾದ ಸ್ವಾಗತ ಉಂಟು. ಇನ್ನು ಲಕ್ಷ್ಮೀನಾರಾಯಣ್ ಪಿಲಾರ್ ಮೇರೆ ಪುರ್ಪಮಾನಾದಿಗೆದ ಒಟ್ಟಿಗೂ ಸ್ವಾಗತ ಮಲ್ಪಡು. ಪುರ್ಪಮಾನಾದಿಗೆದ ಒಟ್ಟಿಗೂ ಶಾಲು ಪದ್ಧತಿ ಗೌರವಿಸೋಡು. ಸೋಲ್ಮೇಲು ಮಹೇಶ್ ಭಟ್ ಜೇರಬೈಡಿ ಕೊಂಚಾಡಿ ಮಂಗಳೂರು ಬೇರೆಗಳ ನಮ್ಮ ಶ್ರೀ ವಿದ್ಯಾಗಣೇಶೋತ್ಸವ ಸಮಿತಿಯ ಪರವಾದ ಅಂಚನೆ ಸೇರ್ದಿಂಚಿ ಪೂರ ಭಗವದ್ಭಕ್ತನ ಪರವಾದ ಯಾನಾರಣ್ಯ ಹೃತ್ಪೂರ್ವಕವಾದ ಯಾನಾರಣ್ಯ ಸ್ವಾಗತ ಉಂಟು. ಗುರ್ಕಾರ್ಯರಾಯಿನ ಲಕ್ಷ್ಮೀನಾರಾಯಣ್ ಪಿಲಾರ್ ನೆಂಪುದ ಕಾಣಿಗೆದ ಒಟ್ಟಿಗೂ ಶಾಲು ಪದ್ಧತಿ ಮಾನಾದಿಗೆ ಮಲ್ಪಡು. ಅಂಚನೆ ವೇದಿಕೆ ನನ್ನೋರಿ ಮುಖ್ಯ ಅತಿಥಿ ಶ್ರೀಯುತ ಪ್ರಶಾಂತ್ ನಾಯಕ್ ನಮ್ಮ ಕೈತಾಳದ ತುಂಬು ಸಿಂಡಿಕೇಟ್ ಬ್ಯಾಂಕ್ ಇತ್ತು 5 ಪಕ್ಕ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆದ ಅವಳು ಕೆಲವೊಂದು ವ್ಯವಸ್ಥೆಯನ್ನು ಸರಿಪಡಿಸದು ಭಾರಿ ಪೊರ್ಲುಡು ಗ್ರಾಹಕರಿಗೆ ಭಾರಿ ಪೊರ್ಲುದ ಒಂಜಿ ವಿಶ್ವಾಸದ ಕೆಲಸವನ್ನು ಮಂತದ್ದು ಮೂಲು ಮ್ಯಾನೇಜರ್ ಆದ ಹಲವಾರು ಕಾರ್ಯಚಟುವಟಿಕೆಗಳನ್ನು ಮಂತನಂಚಿನ ಶ್ರೀಯುತ ಪ್ರಶಾಂತ್ ನಾಯಕ್ ಇತ್ತೆ ಮಿತ್ತ ಗ್ರೇಡ್ ಪೋದು ಇತ್ತೆ ಕುಡ್ಲಾಡು ಮ್ಯಾನೇಜರ್ ಆದುಳ್ಳೇರು ಬೇರೆಲ್ಲ ಶ್ರೀ ವಿದ್ಯಾಗಣೇಶೋತ್ಸವದ ಪರವಾದ ನಮ್ಮ ಪೂರೆಲ್ಲ ಪರವಾದ ಸ್ವಾಗತ ಉಂಟು. ಪುರ್ಪಮಾನಾದಿಗೆದ ಒಟ್ಟಿಗೂ ನೆಂಪುದ ಕಾಣಿಕೆದ ಒಟ್ಟಿಗೂ ಗೌರವಾರ್ಪಣೆ. ನನ್ನೋರಿ ನಮ್ಮ ಈ ಮಿತ್ತ ಚಾವಡಿಡು ಉಪ್ಪುನಾರು ಪ್ರಗತಿಪರ ರೈತರ್ಲ ಅಂದು ಅಂಚನೆ ಉದ್ಯಮಿಲ ಅಂದು ಹಲವಾರು ಜನಕ್ಕೆ ಕೆಲಸ ಕಾರ್ಯ ಕೊಡ್ದು
ತನ್ನನ್ನು ತಾನು ಕೃಷಿ ಚಟುವಟಿಕೆಗಳ ಅಂಚೆನೆ ಇತರ ಉದ್ದೇಶಗಳ ತೊಡಗಿಸದು ಎಕರೆಗಟ್ಟಲೆ ಜಾಗೆಡ್ ಕೃಷಿ ಮಂತದ್ದು ಜನಕ್ಕಳಿಗೆ ಬೋಡಾಪುನಂಚಿನ ವ್ಯವಸ್ಥೆಯನ್ನು ಮಂತುಕೊರ್ನಾರು ಶ್ರೀಯುತ ಚಂದ್ರಶೇಖರ್ ಗಟ್ಟಿ ಗುಂಡ್ಯ ಉದ್ಯಮಿ ಮುಡಿಪು ಬೇರೆಗಳ ನಮ್ಮ ಶ್ರೀ ವಿದ್ಯಾಗಣೇಶೋತ್ಸವದ ಪರವಾದ ಅಂಚ ಸೇರ್ದಿಂಚಿ ಭಗವದ್ಭಕ್ತರ ಪರವಾದ ಅರಣ್ಯಾನ ರತ್ಪೂರ್ವಕವಾದ ಸ್ವಾಗತವನ್ಪೆ ನೆಂಪದ ಕಾಣಿಕೆದ ಒಟ್ಟಿಗೂ ಶಾಲೆದ ಮಾನಾದಿಗೆ ಅಂಚನೆ ಈ ಧರ್ಮ ಚಾವಡಿಯಲ್ಲಿ ಶ್ರೀಯುತ ವಸಂತ್ ಪುತ್ರನ್ ಅಧ್ಯಕ್ಷರು ಜೀವರಕ್ಷಕ ಈಜುಗಾರರ ತಂಡ ಮೊಗವೀರಪಟ್ಟಣ ಉಲ್ಲಾಲ ನಮಕ್ ಮೂಲ ಒವ್ವೇ ಒಂಜಿ ಗಣೇಶೋತ್ಸವ ಅತ್ತನ ಇತರ ಸಮಾರಂಭಗೂ ನಮಕ್ ಪ್ರತಿ ಒಂಜೇಕಲ ನಮಕ್ ಈಜುಗಾರರ ತಂಡ ನಮಕ್ ಬೆನ್ನೆಲುಬಾದೊಪ್ಪುಡು ಅಂಚೆನೆ ಹಲವಾರು ಜನ ವಿದೇಶದ್ದು ಅಂಚೆನೆ ಇಂಚು ಬನ್ನಾಗ ಅಕಲೆಗೆ ಈ ಕಡ್ಲದ ಏರಿಳಿತ ಗೊತ್ತಾವಂದನಂಚಿನ ಸಂದರ್ಭಡ್ಲ ಮೆಕಲು ಮೂಲ ಹಲವಾರು ಜನಕ್ಕಳನ್ನ ಜೀವ ರಕ್ಷಣೆ ಮಂತದ್ದು ಪುಗರ್ತದ ಒಂದು ಟೀಮ್ ಅದು ಆಯ್ತಾ ಗುರುಕಾರರಾದುಳ್ಳರು ಶ್ರೀಯುತ ವಸಂತ್ ಪುತ್ರನ್ ಬೇರೆಗಳ ಶ್ರೀ ವಿದ್ಯಾಗಣೇಶೋತ್ಸವದ ಪರವಾದ ಅಂಚನೆ ನಮ್ಮ ಸೇರ್ದಿಂಚಿನ ಪೂರ ಭಗವದ್ಭಕ್ತನ ಪರವಾದ ರತ್ಪೂರ್ವಕವಾದ ಸ್ವಾಗತವನ್ಪೆ ಅರಣ್ಯ ವಿದ್ಯಾಗಣೇಶೋತ್ಸವದ ಗುರುಕಾರ್ಯರಾಯನ ಲಕ್ಷ್ಮೀನಾರಾಯಣ್ ಪಿಲಾರ್ ಮೇರೆ ಶಾಲೆ ಪುದೆತ್ತದೆ ನೆಂಪದ ಕಾಣಿಕೆದ ಒಟ್ಟಿಗೂ ಗೌರವ ಕೋರಡು ಸೊಲ್ಮೇಲು ಅಂಚನೆ ನಮ್ಮ ಈ ವೇದಿಕೆಡ್ ಧರ್ಮ ಚಾವಡಿಡ್ ಶ್ರೀಮತಿ ಇಂದಿರಾ ಎನ್ ಮುಖ್ಯೋಪಾಧ್ಯಾಯಿನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲ ಗುಡ್ಡೆ ಶಾಲೆ ಬೇರ್ಲ ಈ ವೇದಿಕೆಡ್ ಮುಖ್ಯ ಅತಿಥಿಯಾದ ಉಳ್ಳೇರು ಬೇರೆಲ್ಲ ನಮ್ಮ ಪೂರ್ಣ ಪರವಾದಲ ಅಂಚನೆ ವಿದ್ಯಾಗಣೇಶೋತ್ಸವದ ಪರವಾದಲ ರತ್ಪೂರ್ವಕವಾದ ಸ್ವಾಗತವನ್ಪೆ ಅರಣ್ಯ ಪ್ರಫುಲ್ಲ ಎಸ್ ಗಟಿ ಪಾರ್ದೆ ಪುರ್ಪ ಮಾನಾದಿಗೆದ ಒಟ್ಟಿಗೂ ನೆಂಪದ ಕಾಣಿಕೆದ ಒಟ್ಟಿಗೂ ಗೌರವಾರ್ಪಣೆ ಅಭಿನಂದನೆಗಳು ಭಾರಿ ಮುಖ್ಯವಾದ ಒಂದು ಅತಿಥಿ ಉಳ್ಳೇರು ಪುಗರ್ತದ ರಾಜಕೀಯೋಡು ಅಂಚನೆ ಸಾಮಾಜಿಕವಾದಲ ಶೈಕ್ಷಣಿಕವಾದಲ ಭಾರಿ ಪುದರ್ ಪೋಯಿನಾರು ಶ್ರೀಮತಿ ಮಮತಾ DS ಗಟ್ಟಿ ಮಮತಾ DS ಗಟ್ಟಿ ಪನ್ಪುನಾರನ ಪುದರ್ ಕೇರಂದನಕ್ಲು ಭಾರಿ ಅಪರೂಪ ದಯಪಂಡ ಮಹಿಳೆಯರನ ಪೈಕಿ ಮುಂಚು ನುಡುಪುನಂಚಿನ ಒಂಜಿ ನಾಯಕಿ ಅಂಚನೆ ಮಮತಾ ಗಟ್ಟಿ ನಮ್ಮ ಈ ವೇದಿಕೆಡ್ ಉಪಸ್ಥಿತರುಳ್ಳೇರು ಬೇರೆಗಳ ನಮ್ಮ ಪೂರೈನ ಪರವಾದಲ ಅಂಚನೆ ವಿದ್ಯಾಗಣೇಶೋತ್ಸವದ ಪರವಾದಲ ರತ್ಪೂರ್ವಕವಾದ ಸ್ವಾಗತವನ್ನು ಕಾಣಿಕೆದ ಒಟ್ಟಿಗೂ ಗೌರವಾರ್ಪಣೆ ಅಭಿನಂದನೆಗಳು ಅಧ್ಯಕ್ಷರಾಯನ ಶ್ರೀಯುತ ಲಕ್ಷ್ಮೀನಾರಾಯಣ್ ಪಿಲಾರ್ ಬೇರೆಗಳ ನಮ್ಮ ಪೂರೈನ ಪರವಾದ ರತ್ಪೂರ್ವಕವಾದ ಸ್ವಾಗತವನ್ಪೆ ಅಂಚನೆ ನಮ್ಮ ಈ ಶಾಲೆದ ಒಂಜಿ ಫೌಂಡೇಶನ್ ಅಂದೇ ಪನೊಲಿ ದಯಪಂಡ ಸಂಸ್ಥಾಪಕರಾಯನ ಶ್ರೀಯುತ ಸುಕುಮಾರ ಭಟ್ರು ಇತ್ತೇರು ಸುಕುಮಾರ ಭಟ್ರು ಉಪ್ಪುನಗಲ ಸುಕುಮಾರ ಭಟ್ರನ್ನ ಬೆಗ್ಗಿ ಇತ್ತೆ ನಿರಂತರವಾದ ವಿಠಲನ್ ನಡರಾವಡು ರಾಘವ ಗಟ್ಟಿಡವಾಡು ಆರು ಪನ್ಪಣಿ ಮೂಲ ಎಂಚಿನ ಆವಡೊಂದು ಪನ್ಪುನ ಒಂಜಿ ಉದ್ದೇಶಡು ಯಾಪಲ ಶ್ರೀ ಕೆ ಶ್ರೀನಿವಾಸರಾವು ಆರು ಕೇಂದ್ರ ಉಂಡು ಪ್ರತಿ ಒಂಜಿ ವರ್ಷಲ ಒವೇ ಒಂಜಿ ಅಡೆತಡೆ ಇದ್ದಂದೆ ನಮ್ಮ ಈ ಕಾರ್ಯಕ್ರಮಕ್ಕೂ ಯಾನು ಒವು ಕಾರ್ಯಕ್ರಮ ಇತ್ತನಲ್ಲ ಬದುಕಿದ್ದು ಈ ಕಾರ್ಯಕ್ರಮ ಯಾ ನಿರಂತರ ಬರ್ಪೆ ಪನ್ಪುನಾರು ಶ್ರೀಯುತ ಶ್ರೀನಿವಾಸರಾವ್ ಯಾನು ನಿಜವಾದ ಯಾಪಲ ಸುರುವೆ ಪನೋಡಾಂಡು ದಯಪಂಡ ಆರು ಪ್ರತಿ ಒಂಜಿ ವಿಷಯ ಹೊಡ್ಲ ವಿಠಲನ್ ನಡ ಪನ್ಪೇರು ಎಂಚಿನಾಳ ಇತ್ತನಂಡೆ ಅಂಡ ಪನೋಡೊಂದು ಪನ್ಪುನ ಅಂಚಿನ ನಿಕ್ಲಿಗೆ ಸಲಾವಕಾಶದ ಬರ್ತನ ಒಯ್ಕಾನ್ಲ ಬೋರ್ತನ ಅಂಡ ಎಂಡ ಪನೋಡೊಂದು ಪನ್ಪುನ ಅಂಚಿನ ಶ್ರೀನಿವಾಸರಾವು ನಮ್ಮ ಈ ವೇದಿಕೆ ಉಳ್ಳೇರು ಈ ಶಾಲೆಗೆ ಸಂಬಂಧಪಟ್ಟನ ಆಡಳಿತ ಮಂಡಲದ ಮುಖ್ಯಸ್ಥರ್ಲಂದು ಅರೆಲ್ಲ ಶ್ರೀ ವಿದ್ಯಾಗಣೇಶೋತ್ಸವ ಪರವಾದ ಅಂಚನೆ ಸೇರ್ದಿಂಚಿ ಭಗವದ್ಭಕ್ತಿಯರ ಪರವಾದ ರತ್ಪೂರ್ವಕವಾದ ಸ್ವಾಗತವನ್ನು ಲಕ್ಷ್ಮೀನಾರಾಯಣ್ ಪಿಲಾರ್ ಶಾಲೆ ಪಡೆಯುತ್ತದೆ ನೆಂಪದ ಕಾಣಿಕೆದ ಕೊಟ್ಟಿಗೂ ಗೌರವದ ಮನಾದಿಗೆ ಸೊಲ್ಮೇಲು ಅಂಚನೆ ವೇದಿಕೆಯ ಉಪಸ್ಥಿತರಿಲ್ಲರು ಗಜಾನನ ಮಿತ್ರ ಮಂಡಲದ ಅಧ್ಯಕ್ಷರಾಯನ ಶ್ರೀಯುತ ಹರೀಶ್ ಗಟ್ಟಿ ಕೋಟೆಕರ್ ಬೇರೆಲ್ಲ ನಮ್ಮ ಪೂರೆಲ್ಲ ಪರವಾದ ರತ್ಪೂರ್ವಕವಾದ ಸ್ವಾಗತವನ್ಪೆ ಅಂಚನೆ ಗಜಾನನ ಮಹಿಳಾ ಮಂಡಳಿ ಸೇವಾ ಟ್ರಸ್ಟ್ದ ಅಧ್ಯಕ್ಷೆಯನ ಶ್ರೀಮತಿ ಪ್ರಫುಲ್ಲ ಸದಾಶಿವ ಗಟ್ಟಿ ಬೇರೆಲ್ಲ ನಮ್ಮ ಪೂರೆಲ್ಲ ಪರವಾದ ಸ್ವಾಗತವನ್ಪೆ ಅಂಚನೆ ಸೇರ್ದಿಂಚಿನ ಭಗವದ್ಭಕ್ತರನ್ನು ಅಂಚನೆ ಮಾಧ್ಯಮ ಮಿತ್ರರನ್ನು ಅಂಚನೆ ಉಲ್ಲಾಲ ಆರಕ್ಷಕನ ನಿರೀಕ್ಷಕರು ಬಕ್ಕ ಸರ್ವ ಸದಸ್ಯರನ್ನ ಈ ಸಂದರ್ಭಡು ಸ್ವಾಗತ ಮಂತನೊಟ್ಟಿಗೆ ಈ ಕಾರ್ಯಕ್ರಮಕ್ಕೂ ಅಧ್ಯಕ್ಷರು ಚಾಲನೆ ಕೊರಡು ಬಂದದ್ದು ಕೇಳೋಣ ರೀತಿಯಲ್ಲಿ ಸ್ವಾಗತಿಸಿದ್ದೀರಿ. ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಕ್ರಮದ ಮುಂದಕ್ಕೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿರುವಂತಹ ಶ್ರೀ ಎನ್ ವೇದಮೂರ್ತಿ ಮಹೇಶ್ ಭಟ್ ದೇರೆಬೈಲು ಕೊಂಚಾಡಿ ಮಂಗಳೂರು ಇವರು ಒಂದೆರಡು ಅನುಭವದ ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಗಣಪತಿ ಪರಿವಾರಂ ಭಾರತೀ ಯುವದಾರಂ ಗಿರಿಧರ ಪರಿವಾರಂ ಯೋಗಿನಿ ಚಕ್ರಧಾರಂ ಭವ ಭಯ ಪರಿಹಾರಂ ದುಃಖ ದಾರಿದ್ರ್ಯ ದೂರಂ ಗಣಪತಿಮಭಿವಂದೇ ವಕ್ರದುಂಡಾವತಾರಂ ಮಹಾಗಣಪತಯೇ ನಮಃ.
ಗುರು ಗಣಪತಿನ ಸ್ಮರಣೆ ಮಲ್ತೊಂದು ವೇದಿಕೆಡು ಉಪಸ್ಥಿತಿರಿಪ್ಪನಂಜಿತ್ನ ಮಾಂತ ಗಣ್ಯರಿಗ್ಲ ವಂದನೆನ ಅರ್ಪಣೆ ಮಲ್ತೊಂದು ಧಾರ್ಮಿಕ ರೀತಿಯಾದ ಒಂದು ಉಪನ್ಯಾಸನ ಮಲ್ಪೊಡು ಪನ್ಪಂಜಿತ್ನ ವಿಚಾರ ಉಪನ್ಯಾಸ ಪಣ್ಣನ್ನಾಂಡ ನ್ಯಾಸ ಪಣ್ಣನ್ನಾಂಡ ಎಂಕ್ ಗೊತ್ತಿತ್ತಿನಂಚಿತ್ನ ವಿಚಾರನ ಆ ನಿಕ್ಲನ ದುಂಬು ದೀಪುನಂಚಿತ್ನಕ್ಕೆ ನ್ಯಾಸ ಅಂದ ಬುಧರಿಗೆ ಅಂಜಡ್ದಾವರ ಉಪನ್ಯಾಸ ಪಣ್ಣನ್ನಾಂಡ ಉಪ ಪಣ್ಣನ್ನಾಂಡ ಅಂತಃಚಕ್ಷು ಎಂದು ಅರ್ಥ ನಮ್ಮ ಉಲೈಡಿಪ್ಪುನಂಚಿತ್ನ ಚಕ್ಷುನು ನಮ ಐನು ಭಗವಂತಡ ಎಂಚ ಕೇಂದ್ರೀಕರಿಸಾವಡು ಪನ್ಪುನಂಚಿತ್ನ ವಿಚಾರನ ಶಾಸ್ತ್ರ ರೀತಿಯಾದ ಇಪ್ಪುನಂಚಿತ್ನಕ್ಕೆ ಉಪನ್ಯಾಸ ಪನ್ಪುನಂಚಿತ್ನ ಬುಧರು ಎಂದು ಅಂಜದ್ದಾರ ಶಾಸ್ತ್ರ ಪಣ್ಣನ್ನಾಂಡನೆ ನಮ್ಮ ಮಾತ ಬಾಯಿಡು ಪಣ್ಪ ಶಾಸ್ತ್ರ ಪಣ್ಣನ್ನಾಂಡ ದಾದ ಅಂದೆ ನಮ ನಿನ್ನ ಶಾಸ್ತ್ರ ಮಾತ ಯಾವು ಐನು ಬದುಕದಿಲ್ಲ ಅಂದು ಪಣ್ಪ ನಮ ಶಾಸ್ತ್ರ ಪಣ್ಣನ್ನಾಂಡ ದಾದ ಸುರೂಕು ನಮ್ಮ ಅರ್ಥ ಮಲ್ತೊಂದೋಣ ಇಂಚಿತ್ತಿ ವಿಚಾರ ಶಾಸ್ತ್ರ ಪಣ್ಣನ್ನಾಂಡನೆ ನಿಯಮ ಅಂದ ಅರ್ಥ ನಮ್ಮ ಜೀವನೋಡು ನಮ್ಮ ಎಂಚಿನ ಮಲ್ಪೊಡು ಪನ್ಪನಂಚಿತ್ನೇನೆ ಋಷಿ ಮುನಿಕುಲ್ನಕುಲು ಮಾತ ಬರೆದು ಈತಿನಂಚಿತ್ನ ವಿಚಾರ ಇತಿಹಾಸ ಪುರಾಣ ಅಂದು ಬಂಡದು ಪುರಾಣ ಬಣ್ಣನ್ನಾಂಡ ಭಾಗವತಾದಿ ಕಥಾದಿಳು ಮಾತ ನಮಕೇನವ ಅಂಚನೆ ಇತಿಹಾಸ ಬಣ್ಣನ್ನಾಂಡ ಮಹಾಭಾರತ ರಾಮಾಯಣ ಇತ್ಯಾದಿ ಮುಖಾಂತರವಾದ ನಂಗೆ ಋಷಿ ಮುನಿಕುಲ್ನಕುಲು ಮಾತ ಕೊಡ್ತಿನಂಚಿತ್ನ ಕೊಡುಗೆ ಅಂದ ಅರ್ಥ ಅಂಜರ್ಥ ಅವರ ನಿಯಮ ಇಜ್ಜಂದಿನಂಚಿತ್ನ ಶಾಸ್ತ್ರ ಜೀವನ ಎಂಚಾದು ಹೋಗ್ಕೊಂಡು ಆ ಶಾಸ್ತ್ರನೇ ಒಂಚೂರು ರಿಸ್ವ ಮಲ್ತನಿಂದ ಅಂಡ ಅಂಡು ಅವು ಶಸ್ತ್ರ ಅಂದ ಆಪೋಣು ಶಕಾರನೇ ಶಾ ಅಂದು ಬಣದು ದೀರ್ಘ ಇತ್ತಿನಿಂದ ಅಂಡ ಐನು ದೆತ್ತದ ರಿಸ್ವ ಮಲ್ತನಿಂದ ಅಂಡ ಶಸ್ತ್ರ ಅಂದ ಅದು ಹೋಪುಣು ನಿಯಮ ಇಜ್ಜಂದಿನಂಚಿತ್ನ ಜೀವನ ಇಂದು ಶಸ್ತ್ರಗೂ ಸಮಾನವಾದ ಹೋಪುಣು ಪನ್ಪಂಚಿತ್ನೇ ಭಗವದ್ಗೀತೆಡು ಮಾತ ಪನ್ಪುನಂಚಿತ್ನ ಪಾತೆರಡು ಆ ಪ್ರಕಾರವಾದ ಇನಿತ ದಿನತ್ತಾನಿ ಗಣೇಶೋತ್ಸವದ ಗಣಪತಿನ ದಿನ ಅಂಚ ಪ್ರಕಾರವಾದ ನಮ್ಮ ಗಣಪತಿ ದೇವರು ನಂಗೆ ಕತೆ ಮಾತ ನಂಗೆ ಗೊತ್ತುಂಡು ಆ ಭೂಮಿನ ಸುತ್ತು ಬರ್ರೆ ಬನ್ನಾಗ ಪಪ್ಪಮ್ಮಗೆ ಸುತ್ತು ಬತ್ತೇರು ಪನ್ಪಂಚಿತ್ನ ವಿಚಾರ ಅಂಚನೆ ಕೃಷ್ಣಗ ಶುಕ್ಲ ಪಕ್ಷ ಚತುರ್ಥಿ ದಾನಿ ಚಂದ್ರನ ತೂನಿರ್ದಾವರ ಅಪವಾದ ಬತ್ತುಂಡು ಪನ್ಪಂಚಿತ್ನ ಕತೆ ಅವಡು ಇನ್ನು ಮಾತ ನಂಗೆ ಗೊತ್ತಿತ್ತು ನಂಚಿತ್ನ ವಿಚಾರ ಅಂಡ ಕತೆಡಿಪ್ಪು ನಂಚಿತ್ನ ಸಾರಾಂಶದಾದ ಪನ್ಪುನಂಚಿತ್ನೇನು ನಮ್ಮ ಸುರೂಕು ತೆರಿಯ ನೋಡಾತಿ ನಂಚಿತ್ನ ಅಂತೆ ದಾಯಕೆಂಡಿಂದ ಅಂಡ ಐಟ್ ಷಣ್ಮುಖಗ್ಲ ಗಣಪತಿಗ್ಲ ದಾದ ಒಂಜಿ ಶಿವ ಪಾರ್ವತಿರ ಉದ್ದೇಶ ಮಲ್ತೊಂದು ಭೂಮಿನ ಸುತ್ತೊಂದು ಬಲೆ ಎಂದು ಇಡೀ ಬ್ರಹ್ಮಾಂಡನ ಸುತ್ತೊಂದು ಬರಡು ಏರು ಬೇಗ ಸುತ್ತೊಂದು ಬರ್ಪರ ಆಗ್ಲಿಗೆ ಬೋಡಾಯಿಲಕ ಯಾನ ಅನುಗ್ರಹ ಮಲ್ಪ ಪಂಡದು ಶಿವ ಪಾರ್ವತಿರೇರು ಪಣ್ಣಾಗ ಷಣ್ಮುಖೆ ಸಮಿಲಿನ ಪದೊಂದು ಬೋಪೆ ಗಣಪತಿ ಶಿವ ಪಾರ್ವತಿರಿಗೆ ಸುತ್ತು ಬರ್ಪೆ ಎಂದು ಅಂಚಂದಾಂಡ ಇಂದು ದಾದ ಅಂದಕೇಣ ನಮ್ಮ ಯೋಚನೆ ಮಲ್ಪ ಶಿವ ಪಾರ್ವತಿ ಪಣ್ಣನ್ನ ಅಂಡ ಕಾಳಿದಾಸರು ಕುಮಾರ ಸಂಭವಡು ಒಂಜಿ ವಾತೆರನ್ನು ಪನ್ಪೇರು ವಾಗರ್ಥ ಮಿವ ಸಂಪ್ರಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು ಪಂಡದೆ ಇಡೀ ಜಗತ್ತಿಗೆ ಇಡೀ ಬ್ರಹ್ಮಾಂಡಗೆ ಮಾತೃ ಬೊಕ್ಕ ಪಿತೃಸ್ಥಾನುಡಿಪ್ಪುನಕಲು ಏರು ಕೆಣ್ಣನ್ನಾಂಡ ಶಿವ ಪಾರ್ವತಿ ದೇವರು ಎಂದು ಅಂಜರ್ಥ ಅವರ ಅಕ್ಲೆಗೆ ಸುತ್ತು ಬತ್ತನನ್ನಾಂಡ ಇಡೀ ಬ್ರಹ್ಮಾಂಡನೇ ಸುತ್ತು ಬತ್ತಿಲಕ ಆಪುಂಡು ಪಂಡದು ಐಟು ಒಂಜಿ ವಿಚಾರನ್ನು ಪನ್ಪೇರು ಆತ ತಂದ ನಮ ಪಪ್ಪಮ್ಮನ ಎಂಚ ತುವ್ವನುಡು ಪನ್ಪನಂಚಿತ್ತೇನು ಈ ನಿದರ್ಶನಾರ್ಥ ಅವರ ನಂಗೆ ಗಣಪತಿ ದೇವರು ತೋಚ್ಪಾದು ಕೊಡ್ತೇರೆ ಎಂದು ನಮ್ಮ ಎಲ್ಲೆಡ್ದು ಮಲ್ಲ ಮುಟ ನಂಗೆ ಮಸ್ತ್ ಭಂಗ ಬತ್ತದು ನಮ್ಮನ್ನು ಓದು ಪಾವೇರಿ ಐಡ್ದು ಒಕ್ಕ ನಮ್ಮ ಓದು ಪೂರ ಅದು ಇಂಜಿನಿಯರ ಡಾಕ್ಟ್ರ ಎಂಜಿನಾಂಡ ಲಾಭ ಕಡೆಗೆ ದಾದ ಮಲ್ಪ ನಮಗೆ ಲಕ್ಷಗಟ್ಟಲೆ ಸಂಪಾದನೆ ಮಲ್ಪೇರ ಶುರು ಮಲ್ಪ ಅಪ್ಪಮ್ಮನ ಒಂಜಿ ದಿಕ್ಕಡು ಬಿಡ್ಪಿನಿ ನಮ್ಮ ಒಂಜಿ ದಿಕ್ಕಡು ಇಪ್ಪುನು ಹತ್ತಂದಾಂಡ ಅಪ್ಪಮ್ಮನ ಕೊನೋದು ವೃದ್ಧಾಶ್ರಮಕ್ಕೆ ಸೇರ್ಸಾದು ಬಿಡ್ಪಿನಿ ಇಂದು ಮಾತ್ರ ನಮ್ಮ ಮಲ್ತೊಂದು ಬರ್ಪಿನ ಚಿತ್ನ ಆಂಡ ಗಣಪತಿ ದೇವರ ನಟ ನಂಗೆ ಸ್ಪಷ್ಟವಾದ ತೋಚ್ಪಾದು ಕೊಡ್ತೀನಿ ಚಿತ್ನ ಬಾತೇರ ಮುಕುಂದ ಭಕ್ತಿ ಗುರುಭಕ್ತಿ ಸಾಯಿ ಸತಾಂಪ್ರದಚ್ಚೈಜ ನಿರಂತರಾಯಿ ಪಂಡದು ಒಂಜಿ ಬಾತೇರ ಮಲ್ಪೇರು ಶಾಸ್ತ್ರುಡು ಉಪನಿಷತ್ತುಡು ಸುರೂಕು ಪನ್ಪನ ಚಿತ್ನ ಪಾತೆರನೆ ಇಪ್ಪುನು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅಂದೆ ಪಂಡಂದಾಂಡ ಅಪ್ಪಮ್ಮನ ದೇವರ ಸ್ಥಾನುಡು ಈ ಒಂದು ನಮ ಅಕ್ಲನ್ನು ಪಾಲನೆ ಮಲ್ಪೊಡು ಪಂಡದ ಐಟಿ ಇಪ್ಪನಂಚಿತ್ನ ಅಂಜರ್ದ ಅವರ ದಾಸೆರ್ಲ ಅಂದೇನೆ ವಿಚಾರ ನಂಗೆ ಪದ್ಯೋಡು ತೋಚ್ಪಾದು ಕೊರ್ಪೇರು ಎಂಜಿನ ಕೆಂಡಂದಾಂಡ ತಂದೆ ತಾಯಿಯ ಮನವ ನೋಯಿಸಿ ಏಸು ಪುಣ್ಯಗಳ ಪೂಜೆಗಳ ಮಾಡಿ ಫಲವೇನು ಒಂದು ಪಂಡದು ಒಂದು ಚೋತ್ಪಾದು ಕೊರ್ಪೇರು ಅಂದೆ
ಅಪ್ಪಮ್ಮನ ಸರಿಯಾದ ತೂವಂದೆ ಅತ್ತಂದಾಂಡ ಅಕ್ಳಿಗೆ ಮನಸ್ಸಿಗೆ ಬೇನೆ ಮಲ್ತದೆ ನಮ್ಮ ಇತ್ತಿನ ದೇವಸ್ಥಾನಕ್ಕೂ ಪೂರ ಪೋಪುನಿ ಮಸ್ತ್ ಪೂಜೆ ಪುನಸ್ಕಾರ ದಾನ ಧರ್ಮಾದಿಳಿನ ಮಾತ ಮಲ್ತನಂದಾಂಡಲ ಫಲನೆ ಇಜ್ಜಿಂದು ಬಂಡದು ದಾಸೇರು ಬನ್ಪುನಂಚಿತ್ನ ಪಾತೆರ ಅಂದೆ ಅಂಚರ್ದ ಅವರ ನಂಗೆ ಈತ್ ಭಜನೆಡು ದಾಸೇರು ಮುಖಾಂತರವಾದ ನಂಗೆ ಮಸ್ತ್ ವಿಚಾರಾದಿಲಿನ ಮಾತ ತೋಚ್ಪಾದು ಕೊಡ್ತೇರು ನನ್ನ ಗಣಪತಿ ದೇವರು ನಂಗೆ ವಿಶೇಷವಾದ ನಮ್ಮ ಶರೀರೊಡ್ಲ ಅಧಿಷ್ಠಾನವಾದ ಉಲ್ಲೇರು ಎಂದು ಎಂಚ ಅಧಿಷ್ಠಾನವಾದ ಉಲ್ಲೇರು ಕೆಂಡ ಒಂಜಿ ನಂಗೆ ಶರೀರಡು ಮೂಲಾಧಾರ ಷಟ್ಚಕ್ರ ಅಂದು ಲೆಕ್ಕ ಐಟು ಮೂಲಾಧಾರ ಚಕ್ರೋಡು ಆ ಗಣಪತಿ ದೇವರು ಸನ್ನಿಹಿತೇರಾತಿರ ಎಂದು ಅಥರ್ವ ಶಿಷ್ಯೋಡು ಬರ್ಪಿನಂಚಿತ್ನ ಪಾತೆರ ಮೂಲಾಧಾರೆ ಸ್ಥಿತೋಸಿ ನಿತ್ಯಂ ಪಂಡದೆ ಏಪಲ್ಲ ನಮ್ಮ ಶರೀರಡು ಮೂಲಾಧಾರ ಚಕ್ರನ ಪತಂದು ಕುಲ್ಲೊಂದಿಪ್ಪೆರ ಆ ಮೂಲಾಧಾರ ಚಕ್ರ ಸರಿಯಾದ ಇತ್ತನಂದಾಂಡ ನಮ್ಮ ಶರೀರ ಪನಪನಂಚಿತ್ನದಾದ ಉಂಡ ಅವು ನಮ್ಮ ಪಂಡಿನಕ ಕೆಲಸನ ಮಲ್ತೊಂದಿಪ್ಪುಂಡು ಪಂಡದು ವಿಚಾರ ಅಂಕುಲಿಪ್ಪುನಂಚಿತ್ನ ಅಂಚರ್ದ ಅವರ ಗಣಪತಿ ದೇವರನ್ನು ವಿಶೇಷವಾದ ನಮ್ಮ ಆರಾಧನೆ ಮಲ್ಪಡು ಒಂದು ನಮ್ಮ ಸುರೂಕು ಮಾ ವಿಘ್ನ ನಿವಾರಿಕೆಯಾಯಿಂಚಿತ್ತಿ ಗಣಪತಿನ ಒವ್ವೇ ಒಂಜಿ ಸತ್ಕರ್ಮಾದಿಳೇನ ಮಲ್ಪುನಾಗ ಆರಾಧನೆಯನ್ನು ಮಲ್ಪುವ ವಿಘ್ನ ನಿವಾರಣೆಗೆ ದಾಯಕೆಂಡಂದ ಅಂಡ ವಿಘ್ನಾದಿಳೇನ ಮಾತ ದೂರ ಮಲ್ಪಾದು ಕೊರ್ಪಿನ ಏ ಪನಪನಂಚಿತ್ನ ವೆಂಜಿ ವಿಚಾರ ಏರಿಗೆ ವಿಘ್ನ ಕೆಂಡಂದ ಅಂಡ ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಚರಿತ ಸ್ತೋಪ ವಿಘ್ನೋಪಹರ್ತ ಅಂದು ಬಂಡದೆ ಏರು ನನವರೆಗೂ ಕೆಡುಕಾವಡು ಅತ್ತಂದಾಂಡ ನನವರೆಗೂ ಕೆಡುಕು ಬಯಸದು ನಾವು ದಾದಾಂಡಲ ಪೂಜೆ ಪುನಸ್ಕಾರ ಮಲ್ಪುನು ಮುಕ್ಲಿಗೆ ಮಾತ ಬೋಡಾಯಿಂಚಿತ್ತಿ ವಿಘ್ನಾದಿಲೇನ ಮಾತ ಕಂದು ಕೊರ್ಪಿನಾಯಿ ಎಂದು ಅರ್ಥಗೆ ಅಂತಂದ ಸುಚರಿತ ಚರಿತ ಸ್ತೋಪ ವಿಘ್ನೋಪಹರ್ತ ಅಂದು ನಮ್ಮ ಎಡ್ಡ ರೀತಿಡು ಸನ್ಮಂಗಲುಡು ಎಡ್ಡೆ ಸಾದಿಡು ನಮ್ಮ ನಡತೊಂದಿತ್ತನಂದಾಂಡ ಬರ್ಪಿನಂಚಿತ್ನ ವಿಘ್ನಾದಿಲೇನ ಮಾತ ದೂರ ಮಲ್ಪಾದು ಕೊರ್ಪೆ ಎಂದು ನನೊಂಜಿ ವಿಚಾರಕ್ಕೆ ಏನಂದಾಂಡ ನಮ್ಮ ಮನಸ್ಸುಡು ದಾದ ಬರ್ಪುಂಡು ಕೇನಂದಾಂಡ ಮಸ್ತ್ ದಾನ ಧರ್ಮಾದಿಳೇನ ಮಾತ ಮಲ್ಪ ನಮ್ಮ ಅತ್ತಂದಾಂಡ ಒಂಜಿ ದೇವಸ್ಥಾನಗ ಬೋಡಾಯ್ಲಕ ನಮ್ಮ ಬ್ರಹ್ಮ ಕಲಶೋಗ ಜೀರ್ಣೋದ್ಧಾರದ ಕೆಲಸಗ ಇಂದು ಮಾತ ನಮ್ಮ ಬೋಟ್ನಾಥ ಕಾಸು ಕೊರ್ಪ ಬೋಟ್ನಾಥ ಸೇವೆ ಮಲ್ಪ ನೆನ್ನ ನಮ್ಮ ದಾದ ಮಲ್ಪುವ ಕೇನಂದಾಂಡ ಯಾನ್ ಆತು ಕಾಸು ಕೊಡ್ತೆ ಹೆಂಗೊಂಜಿ ಬೋರ್ಡು ಪುದರ್ ಪಾಡ್ದು ಜೇರು ಬಂಡದು ನಮ್ಮ ಕೊರಗುವಾಗೆ ಇಂದು ನಮ್ಮ ಅಹಂಕಾರ ತತ್ವ ಅಂದು ದಾಯಕೆಂಡಂದಾಂಡ ಭಗವಂತೆ ಕೊರ್ನಂಚಿತ್ನ ಸಂಪತ್ತನ್ನು ನಮ್ಮ ಭಗವಂತಗ ಅರ್ಪಣೆ ಮಲ್ಪುನಂಚಿತ್ನ ವಿಚಾರ ಮಾತ್ರ ಇಪ್ಪುನಂಚಿತ್ನ ಅಂಜರ್ದ ಅವರ ಇಂದು ಯಾನು ತೆತೊಣ್ಣ ಯಾನು ಕೊರ್ನ ಪಂಪುನಂಚಿತ್ನ ಯಾನು ಪನ್ಪುನಂಚಿತ್ನದಾದ ಉಂಡ ಅಹಂಕಾರ ಪಂಡದು ಲೆಕ್ಕಗೆ ಆ ಅಹಂಕಾರ ಪಂಡಂದಾಂಡ ಆಕಾಶ ತತ್ವಲ ಅಹಂಕಾರ ತತ್ವಲ ರಡ್ಡುಲ ಒಂಜೆ ಎಂದು ಪಂಪೇರು ಅವು ನಮ್ಮ ಉಲೈ ಬರಂದೆ ಇಪ್ಪಿಲಕ ಐನು ಗಟ್ಟಿಯಾದ ಉಂತುದು ಪತ್ತುನಾಯಿ ಏರು ಕೆಂಡಂದಾಂಡ ಗಣಪತಿ ದೇವರು ಎಂದು ಕುಬೇರಗ್ಲ ತನ್ನಡ ಸಂಪತ್ತು ಇತ್ತು ಮಸ್ತ್ ಸಂಪತ್ತು ಇತ್ತಂಡು ಐನು ತೋಚ್ಪಾವಡು ಪಂಡದು ಶಿವ ಪಾರ್ವತಿನ ಒಂಜಿ ಮಲ್ಲ ಔತನ ಕೂಟನ ಮಲ್ತದು ಅಕ್ಲೇನು ಲೆಪ್ಪಗೆ ಔತನ ಕೂಟನ ಮಲ್ತದು ಲೆತ್ತದು ಈರು ಬರಡು ಒಂದು ಅತನಗೆ ಯಾನು ಬರ್ಪುಜಿ ಎನ್ನ ಮಗೆ ಅಂಚಿತ್ತಿ ಗಣಪತಿನ ಗಡಪಾವ ಪಂಡದು ಶಿವದೇವರು ಪನ್ಪೇರು ಗಣಪತಿ ದೇವರು ಅವಳು ಪೋಪೇರು ಪೋದು ಎಂಕು ಸುರೂಕು ಬಡ ಆಪುಂಡು ಬೋಡಿತ್ನೇನೆ ಎಂಕು ಅನಸು ಬಾಡು ಎಂದು ಪನ್ಪೇರಿಗೆ ತನ್ನ ಅಟಿಲ್ ಕೋಣೆಡು ಏತ ಅಟಿಲು ಮಲ್ತದುಂಡ ಐನು ಮಾತ ಗಣಪತಿ ದೇವರು ತಿನ್ಪೇರಿಗೆ ನಲ್ಲ ಎಂಕು ಬಡವು ಕಮ್ಮಿ ಆತಿಜಿ ನಲ್ಲ ಎಂಕು ಬೋಡು ಕಂದು ಕೊರ್ಲ ಪಾಡ್ಲ ಅಂದು ಬೋಡು ಪಾಡ್ರೆ ಇಜ್ಜಿ ಅವರು ಅತನಗ ತನ್ನ ಉಲಾಯಿಡಿಪ್ಪುನಂಚಿತ್ತ ಅಹಂಕಾರ ಆ ಧನ ಸಂಪತ್ತು ಉಂಡು ಪನ್ಪನಂಚಿತ್ನ ಅಹಂಕಾರ ದಾದ ಉಂಡ ಅವು ಗೊತ್ತಾದು ತನ್ನ ತಪ್ಪುದ ಅರಿವಾದು ಆಯ ಗಣಪತಿ ದೇವರನ್ನ ಕಾರು ಬತ್ತದು ಎನ್ನ ತಪ್ಪಾಂಡು ಎನ್ನನ್ನು ಮಾಪು ಮಲ್ಪಡು ಒಂದು ಕೇನುವೆಗೆ ಅಂಚರ್ದ ಅವರ ನಮ್ಮ ಅಹಂಕಾರನ ಸರಿಯಾದ ಪತ್ತೊಡು ಬಣ್ಣಂದ ಅಂಡ ಆ ಗಣಪತಿ ದೇವರನ್ನ ಆರಾಧನೆ ಮಲ್ಪಡು ಒಂದು ಅರ್ಥ ಜಾಯಕೆಣ್ಣಂದ ಅಂಡ ಈ ಮಾನುಷ್ಯ ಧರ್ಮಂ ಸಾಫಲ್ಯಂ ಕೇವಲಂ ಧರ್ಮ ಸಾಧನಂ ಪಂಡದು ಶಾಸ್ತ್ರಡು ಪನ್ಪನಂಚಿತ್ನ ವಿಚಾರ ದಾಸೆರ್ಲ ಪದ್ಯೋಡವೇ ಪನ್ಪಿನಂಚಿತ್ನ ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ ನಿತ್ಯವು ಹರಿಯ ನೆನೆಯದವನ ಜನ್ಮ ವ್ಯರ್ಥವಲ್ಲವೇ ಪಂಡದು ನಮ್ಮ ನಿತ್ಯಲ ಭಗವಂತನ ಸ್ಮರಣೆ ಮಲ್ತಿಚಿಂದಾಂಡ ಈ ಮಾನವ ಜನ್ಮ ಪನ್ಪುನಂಚಿತ್ನೇ ವ್ಯರ್ಥ ಅಂದು ಪನ್ಪೇರು ದಾಯೆ ಈ ಮಾನವ ಜನ್ಮ ಮನುಷ್ಯ ಜನ್ಮ ಪಡೆಯೋಡುಂದಾಂಡ ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂದು ಬಂಡದೆ ಈ ಮನುಷ್ಯ ಜನ್ಮನು ಪರೆಯುಡುಂದಾಂಡ ಇರುವ 84 ಲಕ್ಷ ಜೀವ ಯೋನಿಡು ಪುಟ್ಟದು ಐದು ಒಕ್ಕ ಕಡೆಯಕ್ಕೆ ಮನುಷ್ಯ ಜನ್ಮ ಪನ್ಪನಂಚಿತ್ನೇನ ನಮ್ಮ ಪಡೆ ಎನ್ಪುನಗೆ 84 ಲಕ್ಷ ಪಂಡಂದಾಂಡ ಎಂಚಾಕೆ ಎಂಡಂದಾಂಡ ಕಾಲಿ 84 ಉದ್ಯೋಗ ಲೈನ್ ಲಕ್ಷ ಬರ್ಪಿನತ್ತು ಐಟ್ ಅಂಡಜಾ ಸ್ವೇದಜಾ ಶೈವ ಉದ್ಭಿದ್ಯಶ್ಚ ಜರಾಯುಜಾಹ ಅಂದು ಪಂಡದು 4
ಪಂಗಡನು ಮಲ್ತದೇರಿಗೆ ಎಂಚಾಕೆ ಎಣ್ಣಂದ ಅಂಡ ಅಂಡಜ ಬಣ್ಣಂದ ಅಂಡ ಮೊಟ್ಟೆಡು ನಂಗೆ ಜನನ ಅಂಜರ್ದ ಅವರ ಮೊಟ್ಟೆನು ಉದ್ಭವವಾದ ಬರ್ಪಿನಂಜಿತ್ನ ಜನದ ಐಕ್ ಅಂಡಜ ಅಂದ್ ಸ್ವೇದಜ ಬಣ್ಣಂದ ಅಂಡ ಇಚ್ಚ ಗರ್ಭಾಧಾರಣೆ ಮಲ್ತೊಂದು ಐಟ್ ನಂಗೆ ಜನ್ಮ ಆಪಿನಂಜಿತ್ನ ಐಟ್ ಅಂಜನೆ ಅಂಡಜ ಸ್ವೇದಜ ಉತ್ಪಿತ್ಯಶ್ಚ ನನ್ನ ಬೀಜ ಮೊಳಕೆ ಹೊಡೆದಿದ್ದು ಗಿಡ ಮರ ಅಂದು ಮಾತಾಡೋದುಂಡ ಬೀಜರ್ದ ಅವರ ಉತ್ಪತ್ತಿ ಆಪಿನಂಜಿತ್ನ ಜರಾಯುಜಾಹ ಅಂತ ಬಂದಿದೆ ಅಂಜರ್ದ ಅವರ ಗರ್ಭಾವಸ್ಥೆಗೆ ಮಾತ ಆವೊಂದು ನೆಕ್ ಮಾತ ನಂಗೆ 4 ಜನ್ಮ ನೀ 4 ಪಂಗಡನ್ನು ಮಲ್ತಿದ್ದೇನೆ ನೆಟ್ಟು 21 ಲಕ್ಷ ಅಂದು ಬಂಡದೆ ಆ 21 ಲಕ್ಷ ಆದ ಕಡೆಗೆ ನಂಗೆ ಆ ಮಾನವ ಜನ್ಮ ಪನ್ಪುನಂಚಿತ್ನ ಬರ್ಪನು ಇದನ್ನು ಹಾಳು ಮಾಡಲು ಬೇರಿ ಹುಚ್ಚಪ್ಪಗಳಿರ ಅಂದು ಬಂಡದು ದಾಸಿರು ಪನ್ಪುನಂಚಿತ್ನ ಪಾತೆರ ನಮ್ಮ ಮನುಷ್ಯ ಜನ್ಮ ಪನ್ಪುನಂಚಿತ್ನದಾದ ಉಂಡ ಐನು ಹಾಳು ಮಲ್ತೊಂಡ್ರೆ ಬಲ್ಲಿ ಎಂದು ಬಂಡದು ದಾದ ಬಣ್ಣದ ಅಂಡ ಈ ಭಟ್ರು ಪನ್ಪೇರು ಮಸ್ತ್ ನಮ್ಮ ದಿನಾಲ ದೇವರ ಕೋಣೆಡೆ ಗುಲ್ಲರೆ ಆಪುಂಡ ಅತ್ತಂದಾಣ ಮಸ್ತ್ ಪೂಜನೆ ಇಡೀ ದಿನ ಪೂಜನೆ ಮಲ್ತೊಂದು ಇಪ್ಪೋಡು ಆಪುಂಡ ಅಂದು ಬಂಡದೆ ಇಡೀ ದಿನ ಪೂಜೆ ಮಲ್ಪೊಡುಂದ್ಲ ಪನ್ಪುಜೇರು ಶಾಸ್ತ್ರಡು ದಾಯಕೆಂಡಂದ ಅಂಡ ಕಲಿಯುಗೊಡು ನಮ್ಮ ಒಂಜಿ ಕ್ಷಣ ದೇವರನ್ನ ಎದುರುಡುಂಥದ್ದು ಭಗವಂತ ಏನನ ರಕ್ಷಣೆ ಮಲ್ಪಲ ಪಂಡದು ಗಟ್ಟಿಯಾದ ನಮ್ಮ ಭಗವಂತನ ಪ್ರಾರ್ಥನೆ ಮಲ್ತನಂದಾಂಡ 1000 ವರ್ಷ ತಪಸ್ಸು ಮಲ್ತನಂಚಿತ್ನ ಫಲ ಕಲಿಯುಗೊಡು ನಂಕು ಉಂಡು ಪಂಡದು ಐನು ತೋಚ್ಪಾದು ಕೊರ್ಪೇರೆ ಶಾಸ್ತ್ರಡು ಆ ಪ್ರಕಾರವಾದ ಇನಿತ ದಿನ ತಾನಿ ಗಣಪತಿ ದೇವರಿನ ನಮ್ಮ ಸನ್ನಿಧಾನಡುಲ್ಲ ಗಣಪತಿ ದೇವನ ಆರಾಧನೆ ಮಲ್ಪನಂಚಿತ್ನ ಸಮಯ ಈ ರೀತಿಯಾದ ಗಣಪತಿ ದೇವರನ್ನ ದಾದ ಒಂಜಿ ಸದ್ಗುಣ ವಿದ್ಯಾ ಗಣಪತಿಯಾದ ವೇದವ್ಯಾಸ ದೇವರು ಗುರು ಶಿಷ್ಯರ್ನ ಸಂಬಂಧ ಎಂಚ ಇಪ್ಪಡು ಪನ್ಪಂಚಿತ್ನೇನೆ ಗಣಪತಿ ದೇವೇದ ತೋಚ್ಪಾದು ಕೊಡ್ತೇರಿಗೆ ವೇದವ್ಯಾಸರಿಗೆ ಮಹಾಭಾರತ ಬರೆಯಡುಂದಾಪುಂಡು ಎಂಚ ಬರೆಪುಣೊಂದು ಗೊತ್ತಾಪುಜಿ ದಾಯ ಪಣ್ಣಂದ ಅಂಡ ಬೇರು ಪನ್ಪುನಂಚಿತ್ನ ಪಾತೆರಗು ಆ ಸ್ಪೀಡ್ಗೆ ಐನ ಆತೆ ಸ್ಪೀಡ್ ಅದು ಬರೆಯಪುನಕ್ಲು ಬೋಡು ಐನು ಬರೆಪುನಕ್ಲು ಏರಂದು ಚಿಂತನೆ ಮಲ್ಪನಾಗ ಗಣಪತಿ ಬುಡ್ನಂದ ಅಂಡ ಬೆತ್ತಿ ಏರ್ಲರ್ದ ಬರೆಯರೆ ಸಾಧ್ಯತೆ ಇಚ್ಚಿ ಎಂದು ಬಂಡದು ಅಂಜರ್ದ ಅವರ ಮಹಾಭಾರತನ ಪನ್ನಿಯರ ಸುರುಮಲ ಆಂಡ ಒಂಜಿ ಗಣಪತಿ ದೇವರ ಕಂಡೀಷನ್ ಪನ್ ಪಾಡುವೇರು ಎಂಜಿನಾಕೆ ಆಂಡ ಈರು ಪನ್ಪುನೇನು ಅಂಜರ್ದ ಅವರ ಈರು ಪನೊಂದು ಪೋವಂದೆ ಎಪ್ಪೋಡು ಒಂದು ಪನ್ಪೇರು ಆವು ಯಾನು ನಡುಟು ಉಂತಾವುಜಿ ಈ ಬೋಡಾ ಲೆಕ್ಕ ಐಕ್ ನಡುಟು ಉಂತಾವಂದ ಲೆಕ್ಕ ಎನ್ನ ಮನಸ್ಸಿನ ಅರ್ಥನ ಮಲ್ತೊಂದು ಈ ಬರೆಯೊಂದು ಪೋಬೋಡು ಪಂಡದು ಅಂಜರ್ದ ಅವರ ವ್ಯಾಸದೇವರು ದಾದ ನೆಕ್ಸ್ಟ್ ಪನ್ಪೇರು ಪನ್ಪುನಂಚಿತ್ನೇನು ತಾನೇ ಗ್ರಹಣ ಮಲ್ತೊಂದು ಆ ಮಹಾಭಾರತನ ಬರೆಯೊಂದು ಪೋಪೇರು ಎಂದು ಪಂಡದು ಐಟ ವಿಚಾರಾದಿಲೆಂದು ತೋಚ್ಪಾದು ಕೊರ್ಪೇರು ಪೂಜೆ ಪುನಸ್ಕಾರ ಬರ್ತದು ಗುಲ್ಲುಜಾಲೆ ನನ್ನ ಮಾತ ಮಲ್ತೊಂದು ಇಪ್ಪಲ್ ಅತನಾಗ ಪಪ್ಪ ಪನ್ಪೆ ಈ ನಿತ್ಯಲ ದೇವಸ್ಥಾನಕ್ಕೆ ಹೋಗುದು ಈ ಓದು ನೆಟ್ಟು ಒಂಜಿ ರ್ಯಾಂಕ್ ಬರ್ಪ ಅಂತ ಬಂದದ್ದು ಒಂಜಿ ಆಸೆಯನ್ನು ಬಿಟ್ಟಾವೆಗೆ ಅತನಾಗ ಆವು ದಿನಾಲು ಈ ಪೊಪ್ಪ ಬಂದ್ಬೇರೆ ಒಂಜಿ ದಿನ ಅಂದಲ ಬೋಕ ಅಂತ ಬಂಡದು ಆರು ದೇವಸ್ಥಾನಕ್ಕೂ ಬೋಪಾಲಿಗೆ ದೇವಸ್ಥಾನಕ್ಕೂ ಹೋದು ದೇವರಿಗೆ ಸುತ್ತು ಬರಿಯರ ಶುರು ಮಲ್ಪಲ್ಲ ದೇವರ ಸುತ್ತು ಬರಿಯ ಶುರು ಮಲ್ಪನಾಗ ಪೂರ ದೇವಸ್ಥಾನದ ಸೈಡ್ ಹಿಡ್ಕುದೊಂದು ಪಾತೇರುಣ ಹತ್ತಂದಾಂಡ ಪಟ್ಟಾಂಗ ವಾಡ್ನನ ಇಂಚಿತ್ನೇನ ದಾದಾಂಡಲ ಮಂತೊಂದು ಇಪ್ಪೇರೆ ಮುಂಬಲೆ ಇಲ್ಲಡೆ ಬತ್ತದ ಅಪ್ಪಗೆ ಜೋರು ಮಲ್ಪಾರೆ ಶುರು ಮಲ್ಪಾರೆ ಈಗ ದೇವಸ್ಥಾನಕ್ಕೆ ಹೋಂಡ ಭಕ್ತಿ ಬರ್ಕೊಂಡು ಒಂದು ಬಂದ್ಪಾರೆ ದೇವರು ಒಲಿಪೆ ಎಂದು ಬಂದ್ಪೇರೆ ಅವಳು ದೇವಸ್ಥಾನಕ್ಕೆ ಹೋಂಡ ಮಾತೆಲ್ಲ ಅಗ್ಲಿಗೂ ಬೋಡ ಇಲ್ಲಕ್ಕೆ ಮಲ್ತೊಂದುಲ್ಲೇರಿ ದೇವರನ್ನ ಆರಾಧನೆ ಆವಡು ಭಜನೆ ಆವಡು ಒರಿಲ ಮತ್ತೊಂದು ಇಚ್ಛೆಯರು ಎಂದು ಬಡದು ಅತನಗ ಅಂಚಂಡ ಈಲ ದೇವರನ್ನ ಸರಿಯಾದ ಭಕ್ತಿ ಮಂತಜ್ಯ ದೇವರನ್ನ ಆರಾಧನೆ ಮಂತಜ್ಯ ದಾಯ ಎಂಚ ಯಾನ ಆತು ಭಕ್ತಿಡಿ ಯಾನು ಸುತ್ತು ಬರ್ತೆ ಮೂಜಿ ಸುತ್ತು ಬೈತೆ ನಮಸ್ಕಾರ ಮಂತದೆ ಏರ್ಲ ಮಂತಜ್ಯರು ಯಾನು ಹೊಡ್ತಿಯ ಮಂತೀನಿ ಎಂದು ಅಂತಾರೆ ಅಂಚಂದ ಆಂಡ ಈ ಮಲ್ತಂದ ಆಂಡ ನಿಕ್ಕು ಆ ಸೈಡ್ ಹಿಡ್ಕುಲ್ಲದು ಪಾತೆರೊಂದು ಇಪ್ಪನಗಳು ದಾದ ಮಾತೊಂಡ ಅಕ್ಳು ನಿಕ್ಕು ಕೆಬಿಕ್ಕೆ ಏನುಚ್ಚಿ ಅಕ್ಳು ಪಾತೆರನ ಕೇನುಚ್ಚಿ ಅಕ್ಳು ಕಣ್ಣಿಗೆ ತೋಜು ಚೇರು ಎಂದು ಬಣ್ಣದೆ ಅಂಚಂದಾಂಡ ನಮ್ಮ ಮನಸ್ಸು ಬನ್ಪನಂಚಿತ್ನದಾದ ಉಂಡ ಅವು ಭಗವಂತನ ಮಿತ್ತು ಕೇಂದ್ರೀಕರಣವಾದ ಇಪ್ಪಡು ಅಂಜ ಅತನಗ ನಮ ಮಲ್ಪನಂಚಿತ್ನ ಸತ್ಕರ್ಮ ಭಗವಂತಗೆ ತೃಪ್ತಿ ಆಪುಂಡು ಒಂದು ಹೂವೇ ಕೆಲಸ ಮಲ್ಪಾಡು ಪೂಜೆ ಮಲ್ಪಾಡು ಅತ್ತನಾಡ ನಮ ಒಂಜಿ ಬೇಲೆಗೆ ಪೋವಂದ ಉಳ್ಳ ಅಂದಿಪ್ಪಾಡು ಬೇಲೆಗೆ ಪೋವಂದಿಪ್ಪನ ಅವಲ್ಲ ಇಂದು ಎಂಗೋಸ್ಕರ ಅತ್ತು ದೇವರ ಪ್ರೀತಿಗೋಸ್ಕರವಾದ ಯಾನು ಮಲ್ಪನು ಪಂಡದು ಚಿಂತನೆ ಮಲ್ತೊಂದು ಮಲ್ತನಂದಾಂಡ ಐಡದ ಅವರ ನಂಗೆ ಮಸ್ತ್ ಫಲನ ಭಗವಂತೆ ಗೊರ್ಪೆ ಪಂಡದೆ ಆ ಭಗವದ್ಗೀತೆಡು ಪನ್ಪುನಂಚಿತ್ನ ಪಾತೆರ ದಾಯಕೇನಂದಾಂಡ ಭಗವಂತನೇ ಪಂತೆ ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಪಂಡದೆ ಭಗವಂತ ಎನ್ನ ಏರು ಆರಾಧನೆ ಮಲ್ಪೇರ ಆಕ್ಲನ ಯೋಗಕ್ಷೇಮನು ಖಂಡಿತವಾದ ಯಾನ ತೂವನ್ ಪಂಡದು ಭಗವಂತನೇ ಭಗವದ್ಗೀತೆಡು ಬಂದಿನ ಚಿತ್ನ ಪಾತೆರ ಈ ಪ್ರಕಾರವಾದ ಗಣೇಶೋತ್ಸವ
ಈ ಸಮಿತಿದ ಪರವಾಗಿ ಧಾರ್ಮಿಕ ಉಪನ್ಯಾಸ ಎರಡು ಪಾತೆರಿನ ಅವಕಾಶ ಮಂತ್ರಿನ ಮಾತೆರೆಗ್ಲ ಧನ್ಯವಾದ ಅರ್ಪಣೆ ಮತ್ತೊಂದು ನನ್ನ ಎರಡು ಪಾತೆರು ಮುಂತಾರೆ ಧಾರ್ಮಿಕ ಉಪನ್ಯಾಸವನ್ನು ಮಾಡಿದಂತಹ ಶ್ರೀ ಎನ್ ವೇದಮೂರ್ತಿ ಮಹೇಶ್ ಭಟ್ ಇವರಿಗೆ ಅಭಿವಂದನೆಯನ್ನು ಕೋರ್ತಾ ಇದ್ದೇನೆ. ಈ ದೇವರ ಕೃಪೆಯಿಂದ ಇಷ್ಟು ವರ್ಷ ನಡೆಸ್ಕೊಂಡು ಬಂದಂಥ 52-53 ವರ್ಷ ನಡೆಸ್ಕೊಂಡು ಬಂದಂಥ ಈ ಕಾರ್ಯಕ್ರಮಕ್ಕೆ ಏನಿದ್ರು ಆ ವಿನಾಯಕ ಗಣೇಶ ನಮ್ಮನ್ನೆಲ್ಲ ಹರಸಲಿ, ನಿಮ್ಮೆಲ್ಲರಿಗೂ ಆಶೀರ್ವಾದ ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಇವತ್ತು ಇಲ್ಲಿ ನೆರೆದಿದ್ದಂಥ ಎಲ್ಲ ಅತಿಥಿ ನಮ್ಮ ಮಿತ್ರರಾಗಿರ್ಬೋದು, ಇವತ್ತು ಬಂದು ಇಲ್ಲಿ ನಮ್ಮನ್ನೆಲ್ಲ ಹರಸಲಿಕ್ಕಿದ್ದಾರೆ. ಈಗ ತಾನೇ ವೇದಮೂರ್ತಿಯವರು ಅತ್ಯುತ್ತಮವಾದ ಭಾಷಣ ಕೊಟ್ಟರು. ಯಾಕಂದರೆ ಅವರು ಬದಲಾಗಿ ಹೇಳಿದ್ದು ಏನಂದರೆ ಮಾತೃದೇವೋಭವ ನಾವು ಮರಿತಾ ಇದ್ದೇವೆ ಅವರು. ಆದರೆ ಒಂದು ವಿಷಯ ಅವರಿಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೇನೆ ಅಂದರೆ, ಇಲ್ಲಿರುವ ಸಾಧಾರಣ ಈ ಗಜಾನನ ಮಿತ್ರ ಮಂಡಳಿ ಆಗಲಿ ಆಸುಪಾಸಿನಲ್ಲಿರುವ ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಉತ್ತಮ ರೀತಿಯಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಬಹಳಷ್ಟು ಈಗ ಈ ಕಾರ್ಯಕ್ರಮ ಮಾತ್ರ ಅಲ್ಲ, ತನ್ನ ತಂದೆ ತಾಯಿ ಒಂದು ಆಶೀರ್ವಾದ ಅವರಿಗೆ ಸದಾ ಇರುತ್ತದೆ. ಎರಡನೇದು ಹೇಳಿದ್ದು ಮಾತೃದೇವೋಭವ ನೆನೆಸ್ತೇವೆ. ಊರು ಬಿಟ್ಟವ್ರು ನಾವೇನೆಂದರೆ ಊರಿಗೆ ಬಂದಾಗ ಎಲ್ಲ ಇಲ್ಲಿಯ ಭಗನಿಯರು, ಅಕ್ಕಂದರು, ತಂಗಿಯಂದರು, ಅಣ್ಣೆರೆ ಬಲೆ ಅಂತ ಹೇಳ್ತಾರೆ. ನೀವೆಲ್ಲ ನಮಗೆ ಮಾತೃ ಸಮಾನ. ಅಷ್ಟೇ ಅಲ್ಲ, ಇಲ್ಲಿಯ ಬಂದ ಎಲ್ಲರೂ ಬನ್ನಿ ನಮ್ಮನ್ನೊಂದು ಮಾಡ್ತಾರೆ. ಸೊ ನಮಗೆ ಮಾತೃ ಪಿತೃ ಎಲ್ಲರೂ ನೀವು, ಯಾಕಂದರೆ ನಾವು ತಂದೆ ತಾಯಿಯನ್ನು ಕಳ್ಕೊಂಡಿದ್ದೇವ್ರೆ. ಆದರೆ ಊರಿಗೆ ಬಂದಾಗ ನಿಮ್ಮನ್ನೆಲ್ಲ ನೋಡುವಾಗ ತಂದೆ ತಾಯಿಗಳ ನೆನಪು ಮಾತೃದೇವೋಭವ, ಪಿತೃದೇವೋ, ಆಚಾರ್ಯ ದೇವೋಭವ. ಇವತ್ತು ವೇದಮೂರ್ತಿಗಳು ಇಲ್ಲಿ ಬಂದಿದ್ದಾರೆ. ಭಾಳ ಖುಷಿ ಆಯಿತು ನಿಮ್ಮ ಮಾತು ಕೇಳಿ. ಯಾಕಂದರೆ ಈಗಿನ ಯುಗ ಆಶೀರ್ವಚನ ಮಾಡಿದವರು ವೇದಮೂರ್ತಿಯವರು. ಅದು ಅಲ್ಲದೆ ಟೀಚರ್ ಬಂದಿದ್ದಾರೆ, ಮುಖ್ಯೋಪಾಧ್ಯಾಯನಿ ಶಾಲೆಯಲ್ಲಿ. ನನಗೆ ಪರಿಚಯ ಇರಲಿಲ್ಲ, ಇವತ್ತು ಭಾಳ ಖುಷಿ ಆಯಿತು. ಆಚಾರ್ಯ ದೇವ ಅವರು ಆಚಾರ್ಯರ ಸಮವಾಗಿದ್ದಾರೆ. ಯಾಕಂದರೆ ಈಗ ಗುರುಗಳು ಹೇಳಿದರೆ ಸ್ವಲ್ಪ ಮರ್ಯಾದೆ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ನೀವೆಲ್ಲರೂ ಅವರು ಹೇಳಿದಂಥ ಎಲ್ಲ ವಿಷಯಗಳನ್ನು ಪರಿಪಾಲಿಸಿದ್ರಿ. ಗಣೇಶೋತ್ಸವ ಯಾವಾಗದಿಂದ ಸ್ಟಾರ್ಟ್ ಆಯಿತು ಅಂತ. ಗಣೇಶೋತ್ಸವ ಬಾಲಗಂಗಾಧರ ತಿಲಕ ಇದೆಲ್ಲ ನಿಮಗೆ ಗೊತ್ತಿದ್ದದೇ. ಭಾಳಷ್ಟು ಇವರು ಹೇಳ್ತಾ ಇದ್ದಾರೆ. ಬಾಲಗಂಗಾಧರ ತಿಲಕರು ಆವಾಗ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಮಗೆಲ್ಲ ಐಕ್ಯತೆ ಬೇಕು ಅಂತೇಳಿ ಇದನ್ನು ಪ್ರಾರಂಭ ಮಾಡಿದರು. ಈಗ ಐಕ್ಯತೆಗೆ ಒಟ್ಟಿಗೆ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ. ಬಹಳ ಸಂತೋಷ ಆಯಿತು. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ನಡೀಲಿಕ್ಕೆ ಆಗದ ಮಕ್ಕಳು ಇಲ್ಲಿ ಬಂದು ಡ್ಯಾನ್ಸ್ ಮಾಡಿದರು. ಬಹುಶಃ ಮನೆಯಲ್ಲಿ ನಡೀಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ, ಆದರೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡಿದರು. ಹಾಗಾಗಿ ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಈ ನೆಲದ ಮಣ್ಣಿನ ಸಂಸ್ಕೃತಿಯನ್ನು ಯಾವಾಗ ನೀವು ಎತ್ತಿ ತೋರಿಸ್ತೀರೋ, ಅದೇ ನಾವು ಮಾಡುವ ಗಣೇಶ ಪೂಜೆ, ಅದೇ ನಾವು ಮಾಡುವ ಪುಣ್ಯದ ಕೆಲಸ. ನಿಜವಾಗಿ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನೀವೆಲ್ಲ ಅದನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮೂಲಕ ಈ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದೀರಿ. ಸಂಸ್ಕೃತಿ ಅಂದರೆ ಏನು? ನಮ್ಮ ಸಂಸ್ಕೃತಿ ಬಹಳಷ್ಟು ಹಿಂದಿನದ್ದು. ಆಚಾರ್ಯ ಈವಾಗಲೇ ಹೇಳಿದರು ಮಹಾಭಾರತ ಇದೆಲ್ಲ. ಈ ಮಹಾಭಾರತ ಇದೆಲ್ಲ ಯಾವಾಗ ನಡೆದಿದೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ಕೃಷ್ಣ ಯಾವಾಗ ಹುಟ್ಟಿದ, ರಾಮ ಯಾವಾಗ ಹುಟ್ಟಿದ ಅಂತೇಳಿ ಇವತ್ತಿಗೂ ಸಾಧನೆ ಮಾಡ್ತಾ ಇದ್ದಾರೆ. ನಮ್ಮ ಸೈನ್ಸು ಅಷ್ಟು ಮುಂದುವರಿತಿತ್ತು. ಅಷ್ಟೇ ಅಲ್ಲದೆ ಈಗಿನ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾರೆ, ಚೆನ್ನಾಗಿ ಕಲಿತಾ ಇದ್ದಾರೆ. ನಿಮಗೆ ಆ ಗಣೇಶ, ಈ ಕೋಟೆಗಾರರು ಮತ್ತು ಆಸಭಾಗರು ಎಲ್ಲ ಜನರಿಗೆ ಆಶೀರ್ವದಿಸಲಿ ಅಂತ ಹೇಳಿಕೊಂಡು, ಇದರೊಟ್ಟಿಗೆ ಇವತ್ತೊಂದು ಸಣ್ಣ ವಿನಂತಿ ಮಾಡ್ತಾ ಇದ್ದೇವೆ. ಇಲ್ಲಿ ನಮಗೆ ಒಂದು 53 ವರ್ಷದಿಂದ ರತ್ನಾಕರ ಭಟ್ರು ನಾವೊಂದು ಸೂಚನೆ ಕೊಟ್ಟಿದ್ದೇವೆ. ರತ್ನಾಕರ ಭಟ್ರು ಈಗ ಯಾಕಂದರೆ ನಮಗೂ ಪ್ರಾಯ ಆಯಿತು, ಅವರಿಗೂ ಪ್ರಾಯ ಆಯಿತು. ದೇವರಿಂದ ಅವರು ಗಟ್ಟಿದ್ದಾರೆ, ನಾವು ಸ್ವಲ್ಪ ಕಡಿಮೆ ಆಗಿದ್ದೇವೆ ನಾವು. ಹಾಗಾಗಿ ಅವರಿಗೊಂದು ಸಣ್ಣ ಒಂದು ಗೌರವಿಸಬೇಕು ಅಂತ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೆ. ಅದನ್ನು ಇವತ್ತು ಕಾರ್ಯ ಮಾಡಿ ಅವರಿಗೇನೋ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಅಂತ ಅದಕ್ಕೊಂದು ಸನ್ಮಾನ ಇವರೆಲ್ಲ ವಿನಂತಿ ಮಾಡ್ತಾ ಇದ್ದೇನೆ. ಸಣ್ಣದೊಂದು ಕಾರ್ಯಕ್ರಮ ಇಟ್ಟುಕೊಂಡು ನಮ್ಮ ಸಭಾ ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ನಾನು ಗಜಾನನ ಮಿತ್ರ ಮಂಡಳಿಯ ಎಲ್ಲ ಸದಸ್ಯರಲ್ಲಿ ಅಧ್ಯಕ್ಷರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವಿದ್ಯೆ ಕಲಿಸಿದ ಗುರುಗಳನ್ನು 2 ಹಿತ ನುಡಿಗಳನ್ನು ನುಡಿದ ಸಮಿತಿಯ ಗೌರವ ಅಧ್ಯಕ್ಷರಾದ ಶ್ರೀನಿವಾಸರಾವ್ ಅವರಿಗೆ ಶ್ರೀ ವಿದ್ಯಾಗಣೇಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ಒಂದು ಗೌರವಾರ್ಪಣೆ. ರತ್ನಾಕರ ಭಟ್ ಇವರನ್ನ ವಿಠಲ್ಜಿ ಅವರು ವೇದಿಕೆಗೆ
ಕರೆದುಕೊಂಡು ಬರಬೇಕು. ಇದರ ನಿರೂಪಣೆಯನ್ನ ಸುಧೀರ್ ಗಟ್ಟಿ ಇವರು ವಿಶ್ಲೇಷಿಸಲಿದ್ದಾರೆ. ಕಿರು ಪರಿಚಯದೊಂದಿಗೆ ವಿಶ್ಲೇಷಿಸಲಿದ್ದಾರೆ ಸುಧೀರ್ ಗಟ್ಟಿಯವರು. ನಿಮ್ಮೆಲ್ಲ ನೋಡ್ತಿರುವ ಹಾಗೆ ನಾವಿವತ್ತು 53ನೇ ವಿದ್ಯಾ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ. 53 ವರ್ಷಗಳಿಂದ ಸಹ ನಮ್ಮೊಟ್ಟಿಗೆ ಇದ್ದಾರೆ ನಮ್ಮ ರತ್ನಾಕರ್ ಭಟ್ ಇವರನ್ನು ಈ ದಿನ ನಿಮ್ಮೆಲ್ಲರ ಎದುರಲ್ಲಿ ಅಭಿನಂದಿಸಲು ಇಚ್ಛಿಸುತ್ತಿದ್ದೇವೆ. ಇವರು 1940ರಲ್ಲಿ ಕೆನಡಾ ಕೋಲ್ಕತ್ತಾದಲ್ಲಿ ಜನಿಸಿದ್ದಾರೆ. ತಂದೆ ವಾಸುದೇವ್ ಭಟ್ ಹಾಗೂ ಕಾವೇರಿ ಅವರ ಪ್ರಥಮ ಪುತ್ರರಾಗಿ ಕೋಲ್ಕತ್ತಾದಲ್ಲಿ ಜನಿಸಿ ಇವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಇದೇ ಶಾಲೆಯಲ್ಲಿ, ಇಲ್ಲಿ ಮುಂಚೆ ಶಾಲೆ ಇತ್ತು ಕೋಟೆಕರಾಯ ಪ್ರೈಮರಿ ಸ್ಕೂಲ್, ಅಲ್ಲಿ 1ರಿಂದ 7ನೇ ತರಗತಿಯವರೆಗೆ ಇಲ್ಲಿ ಕಲಿತು ಇವರ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ನವಭಾರತ್ ಹೈಸ್ಕೂಲ್ ಮಂಗಳೂರು ಇಲ್ಲಿ ಮುಂದುವರಿಸಿ 1960ರಿಂದ ಟೆಲಿಗ್ರಾಫಿ ಆಫೀಸರ್ ಪಾಂಡೇಶ್ವರ ಇಲ್ಲಿ ಇವರ ಉದ್ಯೋಗವನ್ನು ಆರಂಭಿಸಿರುತ್ತಾರೆ. ಇವರು 1988ರಲ್ಲಿ VRS ತೆಗೆದುಕೊಂಡು ಇವರ ಮುಂದಿನ ಜೀವನವನ್ನು ದಿವಂಗತ ಕೆದ್ದಾಯರ ಜೊತೆಯಲ್ಲಿ ನಡೆಸಿ ನಮ್ಮ ಈ ಗಣೇಶೋತ್ಸವಕ್ಕೆ ಪಾದಾರ್ಪಣೆ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ 53 ವರ್ಷಗಳಿಂದ ನಮ್ಮೊಟ್ಟಿಗೆ ಅವರ ಸಂಪೂರ್ಣ ಸಹಕಾರ ಸೇವೆಯಿಂದ ನಮ್ಮೊಟ್ಟಿಗೆ ಇಲ್ಲಿದ್ದಾರೆ. ಇವರಿಗೆ ಶ್ರೀ ವಿದ್ಯಾ ಗಣೇಶೋತ್ಸವ ಸಮಿತಿಯ ಪರವಾಗಿ ಹಾಗೂ ಸುಬ್ಬಣ್ಣಯ್ಯ ವಿದ್ಯಾವರ್ಧಕ ಸಂಘದ ಪರವಾಗಿಯೂ ಕೂಡ ಇವರಿಗೆ ಅನಂತ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇವರಿಗೆ ಸೇರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರು ಗೌರವವನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರಿಸುಮಾರು 53 ವರ್ಷಗಳಿಂದ ನಮ್ಮೊಂದಿಗೆ ತಮ್ಮ 74ನೇ ವರ್ಷದಲ್ಲೂ ಕೂಡ ನಮ್ಮೊಂದಿಗೆ ಬಹಳ ಉತ್ಸವದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ ಉತ್ತಮ ಮಾಹಿತಿ ಕೊಟ್ಟು ಸರ್ವ ಸಹಕಾರವನ್ನು ನೀಡುತ್ತಿದ್ದಾರೆ. ಇವರಿಗೆ ವಿದ್ಯಾ ಗಣೇಶೋತ್ಸವ ಸಮಿತಿ ಯಾವಾಗಲೂ ಚಿರಋಣಿಯಾಗಿರುತ್ತದೆ ಹೇಳುತ್ತಿದ್ದೇವೆ. ಮೊದಲಿಗೆ 100 ಮೀಟರ್ ಓಟ 1ರಿಂದ 6 ವರ್ಷ ಪ್ರಥಮ ಯಶಸ್, ದ್ವಿತೀಯ ಅನ್ವಿತ್, ಜೋರಾದ ಚಪ್ಪಾಳೆ ಬರಬೇಕು. ದ್ವಿತೀಯ ಜ್ಯೇಷ್ಠಗಟ್ಟಿ, ಬಾಲ್ ಪಾಸಿಂಗ್ ಪ್ರಥಮ ಮಂಜೋತ್, ದ್ವಿತೀಯ ಪ್ರಶ್ನಿತಾ, ಬಾಂಬ್ ಇನ್ ದ ಸಿಟಿ ಪ್ರಥಮ ಅನ್ವಿತ್, ದ್ವಿತೀಯ ನವ್ಯಶ್ರೀ. ಕಪ್ಪೆ ಜಿಗಿತ ಪ್ರಥಮ ರೇಯಾಂಶ್, ದ್ವಿತೀಯ ಪ್ರಥಮ್, ಬಲೂನ್ ಹೊಡೆಯುವುದು ಪ್ರಥಮ ಮೋಕ್ಷಶ್ರೀ, ಬಲೂನ್ ಹೊಡೆಯುವುದು ಪ್ರಥಮ ಮೋಕ್ಷಶ್ರೀ, ಜೋಕುಲು ಆಡಕ್ಕೆ ಬೇಗ ದ್ವಿತೀಯ ತ್ರಿಶಾಲ್, ದ್ವಿತೀಯ ತ್ರಿಶಾಲ್. ಚಾಕ್ಲೇಟ್ ಹೆಕ್ಕುವುದು ಪ್ರಥಮ ಆರುಷಿ ಮತ್ತು ಯಶಿಕಾ. ಬಹುಮಾನ ವಿಜೇತರು ದಯಮಾಡಿ ಎದುರುಗಡೆ ಬಂದು ನಿಲ್ಬೇಕು ಮಕ್ಕಳು. ದ್ವಿತೀಯ ಯಶಸ್, ಲಿಂಬು ಚಮಚ
10 ರಿಂದ 16 ವರ್ಷದ ಹುಡುಗರು ಪ್ರಥಮ ನಿಖಿಲ್ ಡಿ ಆಚಾರ್ಯ, ದ್ವಿತೀಯ ದಿಗಂತ್ ಆಚಾರ್ಯ, ಹತ್ತರಿಂದ 16 ವರ್ಷದ ಹುಡುಗಿಯರು ಲಿಂಬಿ ಚಮಚ ನವ್ಯಶ್ರೀ ಪ್ರಥಮ, ದ್ವಿತೀಯ ಶ್ಲಾಘನ. ಅಂಚನೆ ನನ್ನದೊಂಬುದ ಇನಮನು ನಮನ ಇವಚ್ಚಿ ಲೇಸಿದ ಧಾರ್ಮಿಕ ಉಪನ್ಯಾಸನ ಮಂದಿರಚಿನ ಶ್ರೀ ಎನ್ ವೇದಮೂರ್ತಿ ಮಹೇಶ್ ಭಟ್ಟಿ ಬೇರೆ ಇನಾಮನು ಪಟ್ಟೋಡು ಬಂದು ಭಿನ್ನೈತೊಂದಿಲ್ಲ. ದ್ವಿತೀಯ ಪ್ರಣಮ್ ಮತ್ತು ಯಶಸ್, ಮಡಿಕೆ ಹೊಡೆಯುವುದು ಮಹಿಳೆಯರಲ್ಲಿ ಭಾಗ್ಯಲಕ್ಷ್ಮಿ ಕೋಟೆಕಾರು, ದ್ವಿತೀಯ ಪುರುಷರಲ್ಲಿ ದೀಕ್ಷಿತಾಚಾರ್ಯ, ಲಿಂಬು ಚಮಚ ಪುರುಷರಲ್ಲಿ ಪ್ರಥಮ ಸುಧೀರ್ ಗಟ್ಟಿ, ದ್ವಿತೀಯ ಸದಾಶಿವ ಗಟ್ಟಿ, ಗೋಣಿ ಚೀಲ ಓಟ ಮಹಿಳೆಯರು ಪ್ರಥಮ ದೀಪಾ ಗದಗ, ದ್ವಿತೀಯ ಶ್ರಾವ್ಯ, ಪುರುಷರು ಪ್ರಥಮ ಶ್ರೀ ಗಣೇಶ್, ದ್ವಿತೀಯ ಕಿಶನ್ ಗಟ್ಟಿ, ಮೂರು ಕಾಲಿನ ಓಟ ಮಹಿಳೆಯರು ಪ್ರಥಮ ಸಂಜನಾ ಮತ್ತು ದಿಶಾ. ಅಂಚನೆ ನನ್ನದೊಂಬುದ ಇನಾಮನು ನಮನ ಇನಿತ ಲೇಸಿದ ಅತಿಥಿ ಐನಂಚಿನ ಶ್ರೀ ಪ್ರಶಾಂತ್ ನಾಯಕ್ ಬೇರೆ ಇನಾಮನು ಪಟ್ಟೋಡು ಬಂದಕ್ಕೆ ಏನೋದಿಲ್ಲ. ಪುರುಷರು ಮೂರು ಕಾಲಿನ ಓಟ ಪ್ರಥಮ ಚರಣ್ ಮತ್ತು ಶ್ರೀ ಗಣೇಶ್. ದುಂಬುದ ಬಹುಮಾನ ವಿತರಣೆ ದ್ವಿತೀಯ ಕಿಶನ್ ಮತ್ತು ಶ್ರವಣ್. ಕುಟ್ಲ ಬೇರೆ ವಿತರಣೆ ಮಾಡ್ಕೊಡು. ದುಂಬುದ ಬಹುಮಾನ ವಿತರಣೆ ಪ್ರಶಾಂತ್ ನಾಯಕ್ ಮ್ಯಾನೇಜರ್ ಕೇಂದ್ರ ಬ್ಯಾಂಕ್ ಕುಟ್ಲ ಬೇರೆ ವಿತರಣೆ ಮಾಡ್ಕೊಡು. ಲಿಂಬು ಚಮಚ ಮಹಿಳೆಯರು ವಿವಾಹಿತ ಪ್ರಥಮ ಸುಷ್ಮಾ ಕೋಟೆಕಾರ್, ದ್ವಿತೀಯ ದಿವ್ಯಾ ಕೋಟೆಕಾರ್, ಅವಿವಾಹಿತ ಮಹಿಳೆಯರಿಗಾಗಿ ಪ್ರಥಮ ಶ್ರಾವ್ಯ, ದ್ವಿತೀಯ ವಿನಯಶ್ರೀ, ಶಾರ್ಟ್ ಪುಟ್ ಮಹಿಳೆಯರು ಪ್ರಥಮ ನೀಲಮ್ಮ, ದ್ವಿತೀಯ ಶ್ರಾವ್ಯ, ಪುರುಷರು ಶಾರ್ಟ್ ಪುಟ್ ಪ್ರಥಮ ಗೌತಮ್, ದ್ವಿತೀಯ ಉತ್ತಮ್ ಬೋಳರ್ ಮತ್ತು ದೀಕ್ಷಿತಾಚಾರ್ಯ. ಬಾಂಬ್ ಇನ್ ದ ಸಿಟಿ ಮಹಿಳೆಯರು ಪ್ರಥಮ ನೀಲಮ್ಮ, ದ್ವಿತೀಯ ನಿಶಾ ಕೋಟೆಕಾರ್, ಅಂಚನೆ ನನ್ನದೊಂಬುದ ಒಂಚೆ ಇನಾಮನು ಶ್ರೀ ಚಂದ್ರಶೇಖರ್ ಗಟ್ಟಿ ಗುಂದ್ಯ ಉದ್ಯಮಿ ಮುಡಿಪು ಇವೆರ ಇನಾಮನು ಪಟ್ಟೋಡು ಬಂದಕ್ಕೆ ಏನೋದಿಲ್ಲ. 100 ಮೀಟರ್ ಓಟ ಹುಡುಗರು ಪ್ರಥಮ ದಿಗಂತ್ ನೆಲ್ಲಿಸ್ಥಳ, ನನ್ನದೊಂಬುದ ಇನಾಮನು ಶ್ರೀ ಚಂದ್ರಶೇಖರ್ ಗಟ್ಟಿ ದ್ವಿತೀಯ ಗುಂದ್ಯ. ಪ್ರಣವ್ ಗಟ್ಟಿ, ಹುಡುಗಿಯರು
ಪ್ರಥಮ ಮಾನ್ವಿ ಮತ್ತು ಶ್ಲಾಘನ. ದ್ವಿತೀಯ ರಿತಿಶಾ. ಪುರುಷರ 100 ಮೀಟರ್ ಓಟ ಪ್ರಥಮ ಕಿಶನ್. ದ್ವಿತೀಯ ದೀಕ್ಷಿತ್ ಆಚಾರ್ಯ. ಲಗೋರಿ ಮಹಿಳೆಯರು ಪ್ರಥಮ ಕೋಟೆಕಾರ್ ಸ್ಟ್ರೈಕರ್ಸ್. ಬಹುಮಾನ ದೊತ್ತಡಗಳು ಐನಾತು ಬೇಗ ಮಿತ್ತ ಚಾವಣಿದ ಮಿತ್ತು ಬರಡು. ದ್ವಿತೀಯ ವಿದ್ಯಾಗಣಪತಿ ಕೋಟೆಕಾರ್. ಗುಡ್ಡಗಾಡಿನ ಓಟ ಮಹಿಳೆಯರು ಪ್ರಥಮ ವೈಷ್ಣವಿ ಗಟ್ಟಿ. ದ್ವಿತೀಯ ಶ್ಲಾಘನ ಮತ್ತು ಯಶ್ಮಿತಾ. ಪುರುಷರ ಗುಡ್ಡಗಾಡಿನ ಓಟ ಪ್ರಥಮ ಮಾಧವಗಟ್ಟಿ. ದ್ವಿತೀಯ ಸುಧೀರ್ ಗಟ್ಟಿ ಮತ್ತು ಪ್ರಭಾಕರ್ ಮಡ್ಯಾರ್. ಮೂಡೆ ಕಟ್ಟುವುದು ಮಹಿಳೆಯರಿಗಾಗಿ ಪ್ರಥಮ ಲವಿಶಾ. ದ್ವಿತೀಯ ಆಶಾ ಮತ್ತು ಅರುಣಾಕ್ಷಿ. ಅದೇ ರೀತಿ ಮುಂದಿನ ಬಹುಮಾನವನ್ನು ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿ ಇವರು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿ, ಪ್ರಧಾನ ಕಾರ್ಯದರ್ಶಿ, ಕೆಪಿಸಿಸಿ ಮಂಗಳೂರು. ಸಂಗೀತ ಕುರ್ಚಿ ಮಹಿಳೆಯರು ಪ್ರಥಮ ಸುಷ್ಮಾ. ದ್ವಿತೀಯ ವಿನಯಶ್ರೀ. ಸಂಗೀತ ಕುರ್ಚಿ ಪುರುಷರು ಪ್ರಥಮ ಹರೀಶ್ ಗಟ್ಟಿ. ದ್ವಿತೀಯ ಸುಧೀರ್ ಗಟ್ಟಿ. ಮೈದಾನದಿಂದ ಕಾಯಿನ್ ತೆಗೆಯುವುದು ಮಹಿಳೆಯರು ಪ್ರಥಮ ಶ್ರಾವ್ಯ. ದ್ವಿತೀಯ ಸುಷ್ಮಾ. ಮೈದಾನದಿಂದ ಕಾಯಿನ್ ತೆಗೆಯುವುದು ಪುರುಷರು ಪ್ರಥಮ ಬಾಲಕೃಷ್ಣ ಕುಂಪಲ. ದ್ವಿತೀಯ ನಾಗೇಶ್ ಗಟ್ಟಿ. ಹಗ್ಗ ಜಗ್ಗಾಟ ಮಹಿಳೆಯರು ಪ್ರಥಮ ಕೋಟೆಕಾರ್ ಸ್ಟ್ರೈಕರ್ಸ್. ದ್ವಿತೀಯ ಟೀಮ್ ದುರ್ಗಾ ಪರಮೇಶ್ವರಿ. ಹಗ್ಗ ಜಗ್ಗಾಟ ಪುರುಷರು ಪ್ರಥಮ ಶಿವಪ್ರಸಾದ್ ಆ್ಯಂಡ್ ಟೀಮ್ ಗಟ್ಟಿಬಿಲಿಗುಲು. ದ್ವಿತೀಯ ಅರುಣ್ ಗಟ್ಟಿ ಆ್ಯಂಡ್ ಟೀಮ್ ಹರ್ಷ. ಒಂದು ಜೋರಾಗಿ ತಾಟಿದ ಮಾನಾದಿಗೆ ಬರಡು ಬಂದಿದೆ. ಕೌಂಟಿಂಗ್ಗೆ ಪ್ರಥಮ ಕೋಟೆಕಾರ್ ಸ್ಟ್ರೈಕರ್ಸ್. ಜನಬಂಧುದ ಇನಾಮುನು ಶ್ರೀ ಚಂದ್ರಶೇಖರ ಗಟ್ಟಿ ಗುಂಡ್ಯ ಉತ್ಪನ್ನ ಶ್ರೀಮತಿ ಇಂದಿರಾ ಎನ್ ಇಮೇರೆ ಇನಾಮನ್ನು ಪಟ್ಟೋಡು ಬಂದಕ್ಕೆ ಏನದಿಲ್ಲ. ಮುಖ್ಯೋಪಾಧ್ಯಾಯ ದ್ವಿತೀಯ ಟೀಮ್ ತಾಂತ್ರೆ ಶ್ರೀಮತಿ ಇಂದಿರಾ ಎನ್ ಇನಾಮನ್ನು ಪಟ್ಟೋಡು ಬಂದಕ್ಕೆ ಏನದಿಲ್ಲ. ಬಹುಮಾನ ವಿತರಣೆ ನನ್ನ ದುಮ್ಮದ ಬಹುಮಾನ ವಿತರಣೆಯನ್ನು ಶ್ರೀಮತಿ ಇಂದಿರಾಜನ್ ಮುಖ್ಯೋಪಾಧ್ಯಾಯಿನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ
ಉಚ್ಚಿಲ ಶಾಲೆ ಬೇರೆ ವಿತರಣೆ ಮಾಡಿಕೊಡು. ಪ್ರಥಮವಾಗಿ ವಿದ್ಯಾಗಣಪತಿಯ ಪಾದರವಿಂದಕ್ಕೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕರಿಸುತ್ತಾ ನನ್ನೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನಿವತ್ತು ಬೇರೆ ಯಾವ ವಿಷಯ ಕೂಡ ಮಾತಾಡೋದಿಲ್ಲ, ಸಮಯದ ಅಭಾವದ ಕೊರತೆ ಇಲ್ಲ. ಕೇವಲ ಒಂದು ಇವತ್ತಿನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದವರಿಗೆ ನನ್ನ ಒಂದು ಚಿಕ್ಕ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾರೆಲ್ಲ ವಿನ್ ಆಗಿದ್ದಾರ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್, ಯಾರೆಲ್ಲ ಸೋತಿದಾರ ಅವರಿಗೂ ಕಂಗ್ರ್ಯಾಚುಲೇಷನ್. ಯಾಕೆಂದರೆ ಅವರು ಸೋತಿದ್ರಿಂದ ಇವರು ವಿನ್ ಆಗಿದ್ರು. ಹಾಗೆ ಸೋತವರು ಬೇಜಾರು ಮಾಡದೆ, ಗೆದ್ದವರು ಬೀಗದೆ ತಾವೇ ಗೆಲ್ಲಿದ್ದೇವೆ ಅಂತೇಳಿ ಚಂದ ಮಾಡಿ ಸೋತವರು ಮುಂದೆ ಪ್ರಯತ್ನ ಮಾಡಿ ಮತ್ತೆ ಇಲ್ಲಿ ಬಂದು ಬಹುಮಾನಗಳನ್ನು ತಗೊಳ್ಬೇಕಂತ ನಾನು ದೇವರ ಹತ್ರ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸ್ಥಳೀಯ ಕನ್ನಡ ಮಾಧ್ಯಮ ಪ್ರೌಢಶಾಲೆ SSHD ಗರಿಷ್ಠ ಅಂಕೋಲನ್ ಪಡೆಯಿನ ವಿದ್ಯಾರ್ಥಿಗಳಿಗೆ ಗೌರವಾರ್ಪಣೆದೊಟ್ಟಿಗೂ ಅಭಿನಂದನಾ ಕಾರ್ಯಕ್ರಮಕ್ಕೆ ನಡೆಪೆರಡು ಕಾರ್ಮಿಕ ಸಭೆತ ಇವು ಜಿಲ್ಲೆ ಪ್ರತಿಭಾ ಪುರಸ್ಕಾರ ಸ್ಥಳೀಯ ಕನ್ನಡ ಮಾಧ್ಯಮ ಪ್ರೌಢಶಾಲೆ SSHD ಪ್ರಥಮ ಬೊಕ್ಕ ದ್ವಿತೀಯ ಸ್ಥಾನ ಪಡೆಯಿನಂಚಿನ ಪ್ರತಿಭಾನ್ವಿತ ಜೋಕ್ವಿಗೆ ಅಭಿನಂದನಾ ಕಾರ್ಯಕ್ರಮ ಈ ವೇದಿಕೆಡೆ ಗಣ್ಯರನ್ನ ಉಪಸ್ಥಿತಿಡೆ ನಡೆಪೆರಡು. 2022-23ರ SSLCಯ ಕನ್ನಡ ಮೀಡಿಯಂನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಪ್ರತಿ ಶಾಲೆಯ 2 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದೇವೆ. ದಯವಿಟ್ಟು ವಿದ್ಯಾರ್ಥಿಗಳಿಂದಲೇ ವೇದಿಕೆ ಬರಬೇಕು. ತ್ರಿಷಾ ಸರಕಾರಿ ಪ್ರೌಢಶಾಲೆ ಕುಂಪಾಳ, ದೀಕ್ಷಾ ಸರಕಾರಿ ಪ್ರೌಢಶಾಲೆ ಕುಂಪಾಳ, ಯಕ್ಷಿತ್ ಶೆಟ್ಟಿ ಆನಂದಾಶ್ರಮ ಪ್ರೌಢಶಾಲೆ, ಪ್ರಿಯಾಂಕಾ ಆನಂದಾಶ್ರಮ ಪ್ರೌಢಶಾಲೆ, ಭೂಮಿಕಾ ಸರಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ, ನಜೀಮಿ ಸರಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ. ದಯವಿಟ್ಟು ವಿದ್ಯಾರ್ಥಿಗಳು ವೇದಿಕೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ತ್ರಿಷಾ ಇವರು ಸರಕಾರಿ ಪ್ರೌಢಶಾಲೆ ಕುಂಪಾಳದ ವಿದ್ಯಾರ್ಥಿನಿ. ದಯಾನಂದ್ ಮತ್ತು ಜ್ಯೋತಿ ಇವರ ಸುಪುತ್ರಿ. ಇವರು ಪ್ರಸ್ತುತ ಜ್ಯೋತಿ ಕಾಲೇಜಲ್ಲಿ ಸೈನ್ಸ್ ವಿಭಾಗದಲ್ಲಿ PCMC ಮಾಡ್ತಿದ್ದಾರೆ. ಇವರು 610 ಅಂಕ ಗಳಿಸಿ 97.6% ಅನ್ನು ಪಡೆದಿದ್ದಾರೆ. ಅದೇ ರೀತಿ ದೀಕ್ಷಾ ಇವರು ಗುರುಪ್ರಸಾದ್ ಮತ್ತು ಪುಷ್ಪ ಇವರ ಸುಪುತ್ರಿಯಾಗಿ ಜ್ಯೋತಿ ಕಾಲೇಜಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನು ಪಡೆದಿರುತ್ತಾರೆ. ಇವರು 575 ಅಂಕ ಪಡೆದು 92% ಮಾರ್ಕನ್ನು ಗಳಿಸಿರುತ್ತಾರೆ. ಯಕ್ಷಿತ್ ಶೆಟ್ಟಿ ಇವರು ಲೋಕೇಶ್ ಶೆಟ್ಟಿ ಮತ್ತು ವಿಜಯಲಕ್ಷ್ಮಿ ಇವರ ಸುಪುತ್ರ. ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರದಲ್ಲಿ ಇವರ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ 569 ಮಾರ್ಕ್ ಗಳಿಸಿ 91.04. ಈಗ ಪ್ರಸ್ತುತವಾಗಿ ಕೆನರಾ ಕಾಲೇಜಲ್ಲಿ ಸೈನ್ಸ್ ವಿಭಾಗದಲ್ಲಿ PCMCಯನ್ನು ಮುಂದುವರಿಸುತ್ತಿದ್ದಾರೆ. ಪ್ರಿಯಾಂಕಾ ಇವರು ಪರಿಜ್ಞಾನ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗದಲ್ಲಿ PCMB ಮಾಡಿಕೊಂಡು 547 ಮಾರ್ಕನ್ನು ಗಳಿಸಿ 87.52 ಅಂಕಗಳನ್ನು ಪಡೆದಿರುತ್ತಾರೆ. ಅದೇ ರೀತಿ ಭೂಮಿಕಾ ಇವರು ಸುಬ್ಬ ಮತ್ತು ಇಂದಿರಾ ಇವರ ಸುಪುತ್ರಿ. ಪ್ರಸ್ತುತವಾಗಿ ಜ್ಯೋತಿ ಕಾಲೇಜಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪದವಿಯನ್ನು ಮುಂದುವರಿಸಿಕೊಂಡು SSLCಯಲ್ಲಿ 564 90.24% ಅನ್ನು ಪಡೆದಿರುತ್ತಾರೆ. ನಜ್ಮಿ ಇವರು ಅನುಪಸ್ಥಿತಿಯಲ್ಲಿದ್ದಾರೆ. ಮೊಹಮ್ಮದ್ ಬಶೀರ್ ಆ್ಯಂಡ್ ಶಫಿಯಾ ಇವರು ಸರಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲದ ವಿದ್ಯಾರ್ಥಿನಿ. ಪ್ರಸ್ತುತ ಹಜರತ್ ಕಾಲೇಜಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನು ಮುಂದುವರಿಸಿಕೊಂಡಿದ್ದಾರೆ. 477 ಅಂದರೆ 76.32% ಅನ್ನು ಪಡೆದಿರುತ್ತಾರೆ. ಇವರೆಲ್ಲರಿಗೂ ಶ್ರೀ ವಿದ್ಯಾ ಗಣೇಶೋತ್ಸವದ ಸಮಿತಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇವರಿಗೆ ಎಲ್ಲರೂ ಸೇರಿ ಇವರಿಗೊಂದು ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕಂತ ಕೇಳಿಕೊಳ್ತಿದ್ದೇನೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯ ಎಲ್ಲ ಗಣ್ಯಾತಿ ಗಣ್ಯರು ಪ್ರತಿಭಾ ಪುರಸ್ಕಾರವನ್ನ ನೀಡಬೇಕಾಗಿ ಎಲ್ಲರೂ ಸೇರಿ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಭಾ ಪುರಸ್ಕಾರಕ್ಕೆ ಎಲ್ಲ ಅತಿಥಿ ಗಣ್ಯರು ಕೈಗೂಡಿಸಬೇಕು. ಕೋಟೆಕಾರು ಶಾಲೆಯಲ್ಲಿ ಜರುಗುವಂತಹ 53ರ ಶ್ರೀ ವಿದ್ಯಾ ಗಣೇಶೋತ್ಸವ ಧಾರ್ಮಿಕ ಸಭಾ ವೇದಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ಶೈಕ್ಷಣಿಕ ಹಾಗೂ ಮುಂದಿನ ಜೀವನ ಕಲಾಮಾತೆ ಶಾರದೆಯ ಆಶೀರ್ವಾದದೊಂದಿಗೆ ವಿದ್ಯಾ ಗಣಪತಿ ದೇವರ ಅನುಗ್ರಹವಿರಲಿ ಎಂದು ಆಶಯಿಸುತ್ತಾ
ವಿದ್ಯಾಗಣಪತಿ ವೇದಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಅಭಿನಂದನೆಗಳು. ಪ್ರತಿಭಾ ಪುರಸ್ಕಾರವನ್ನು ನೀಡಿದ ಗಣ್ಯರಿಗೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ದುಮ್ಮದ ಶೈಕ್ಷಣಿಕ ಜೀವನ ಉಜ್ವಲಾವಣೆ ಪಂಡದು ಸಮಿತಿದ ಪರವಾದ ಇಂಕಲ ಮಾತೆರ್ನಲ ಪರವಾದ ಹೃತ್ಪೂರ್ವಕ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಕೊರೊಂದುಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ. ಮಾತಾ ಗಣ್ಯರಿಗಳ ಸೋಲ್ಮೇಲು ಹಾಗೆ వచ్చి మొదలుద కార్యక్రమ శ్రీ విద్యా గణేశోత్సవ సమితి మొక్కల వచ్చి ಮುತಾಲಿಗಡ ನಡಪನಚ್ಚಿನ 53ನೇ ವರ್ಷದ ಶ್ರೀ ವಿದ್ಯಾ ಗಣೇಶೋತ್ಸವದ ಧಾರ್ಮಿಕ ಲೇಸುಡು ನಮ್ಮ ಮಾತಾ ಉಲ್ಲ ಐವತ್ತ3ನೇ ವರ್ಷದ ಈ ವಿದ್ಯಾ ಗಣೇಶೋತ್ಸವದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಮೊದಲಾಗಿ ನೀಡಿಕೊಂಡು ಇವತ್ತಿನ ವೇದಿಕೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನೋಡಿದ್ದೀರಿ. ವೇದಮೂರ್ತಿಗಳು ಭಾಳಷ್ಟು ಚೆನ್ನಾಗಿ ಎಲ್ಲ ರೀತಿಯ ವಿಚಾರಗಳನ್ನು ಇವತ್ತು ನಮ್ಮ ಕಣ್ಣನ್ನು ತೆರೆಸಿದ್ದಾರೆ. ಸರ್, ತಮಗೆ ನನ್ನ ವೈಯಕ್ತಿಕವಾದಂಥ ಹಾಗೆ ಮನುಷ್ಯ ಜನ್ಮ ನಮ್ಮದು ಸಾರ್ಥಕ ಆಗಬೇಕಾದ್ರೆ ನಾವು ಈ ಭೂಮಿಯಲ್ಲಿ ಹುಟ್ಟಿದವರು ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಪ್ರೀತಿ, ವಿಶ್ವಾಸ, ಬಾಂಧವ್ಯದಿಂದ ಬದುಕಿದಾಗ ಮಾತ್ರ ಸಾಧ್ಯ. ಜೀವನದ ಯಶಸ್ಸುಗಳನ್ನು ನಾವು ಗಳಿಸಬೇಕಾದ್ರೆ ನಮಗೆ ಸಿಕ್ಕಿದಂಥ ಈ 4 ದಿನದ ಜೀವನದಲ್ಲಿ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಇವತ್ತು ನಮಗೆ ಸಿಕ್ಕಿದಂಥ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಜೀವನವನ್ನು ನಾವು ಮಾಡಿದಾಗ ನಮ್ಮ ಜೀವನ ಸಾರ್ಥಕ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಬದುಕುವುದರ ಮುಖಾಂತರ ಇವತ್ತು ಮಹಾಗಣಪತಿ ದೇವರು ಅಂತೇಳಿದರೆ ನಾವು ಪ್ರಕೃತಿ ಪರಿಸರವನ್ನು ಕೂಡ ನಾವು ಪ್ರೀತಿಸಬೇಕು. ಆ ಮಹಾಗಣಪತಿ ದೇವರು ಅಂತೇಳಿದರೆ ಪ್ರಕೃತಿ, ಆ ಪ್ರಕೃತಿ ಮಾತೆಯನ್ನು ಕೂಡ ನಾವೆಲ್ಲರೂ ಪೂಜಿಸಿ ಗೌರವಿಸಿದಾಗ ನಮ್ಮ ಪ್ರಕೃತಿಯು ಕೂಡ ಒಳ್ಳೆಯದಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ನೆಲೆಯಲ್ಲಿ ಇವತ್ತು ವಿಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಕೂಡ ನೀವು ನೋಡ್ಬೋದು, ಒಂದು ಇರುವೆಗೆ ಕೂಡ ಜೀವ ಕೊಡಲಿಕ್ಕೆ ವಿಜ್ಞಾನದಿಂದ ಸಾಧ್ಯ ಇಲ್ಲ. ಆ ದೇವರು ಮಾತ್ರ ನಮ್ಮಂಥ ಒಂದು ಇರುವೆಗೂ ಕೂಡ ಸೃಷ್ಟಿಕರ್ತನಾದಂತಹ ಭಗವಂತ ನಮಗೆ ಆ ಜೀವದಾನವನ್ನು ನೀಡಲಿಕ್ಕೆ ಸಾಧ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಇವತ್ತಿನ ಗಣೇಶೋತ್ಸವದ ಈ ಒಂದು ಕಾರ್ಯಕ್ರಮ ನಿಜವಾಗಿ ಕೂಡ 53ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡಿದ್ದೇವೆ. ವಾಸುದೇವ ಭಟ್ರು ಹೇಳಿದರು, ಹಿರಿಯರಾಗಿರ್ತಕ್ಕಂತಹ ರಾಘವೇಂದ್ರ ಭಟ್ರವರಿಗೆ ಸನ್ಮಾನಿಸಬೇಕು ಅಂತೇಳಿ. ಹಿರಿಯರ ಒಂದು ಆಶೀರ್ವಾದ, ಕಿರಿಯರ ಚೇತನಗಳು ಒಟ್ಟು ಸೇರಿದಾಗ ಆವಾಗ ಮಾತ್ರ ಒಂದು ಕಾರ್ಯಕ್ರಮಗಳು ಯಶಸ್ಸಾಗಲಿಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ಇವತ್ತು 53ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಭಟ್ರಿಗೆ ಹೇಗೆ ಸನ್ಮಾನ ಸಿಕ್ಕಿತೋ ಹಾಗೆಯೇ ಇದರಲ್ಲಿ ದುಡಿತಕ್ಕಂಥ ಯುವಕ ಶಕ್ತಿ ಹಿರಿಯರಿಗೆ ಎಲ್ಲರಿಗೂ ಕೂಡ ಅದೇ ರೀತಿಯ ಸನ್ಮಾನಗಳು ಇದೇ ವೇದಿಕೆಯಲ್ಲಿ ಸಿಗುವಂತಾಗಲಿ ಅಂತೇಳಿ ನಾನು ಆ ಭಗವಂತನ ಹತ್ರ ಪ್ರಾರ್ಥಿಸಿಕೊಂಡು ಇವತ್ತಿನ ವಿದ್ಯಾರ್ಥಿನಿಯರು ಪ್ರಶಸ್ತಿಗಳನ್ನು
ಗಳಿಸಿದ್ದೀರಿ. ಖಂಡಿತವಾಗಿ ಕೂಡ ನಿಮ್ಮ ತಂದೆ ತಾಯಂದಿರು ನನ್ನ ಮಗುವಿಗೆ ಯಾವಾಗ ಪ್ರಶಸ್ತಿಗಳು ಬರ್ತದೆ, ಅವಳು ಯಾವಾಗ ವೇದಿಕೆಯಲ್ಲಿ ಬಂದು ಬಹುಮಾನ ತಗೊಳ್ತಾಳೆ ಅನ್ನುವಂಥದ್ದೇ ಒಂದು ತಾಯಿಗೆ ಆ ನೋಡುವಂತಹ ಸೌಭಾಗ್ಯ. ಹಾಗಾಗಿ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಪ್ರತಿಭೆಯನ್ನು ತೋರಿಸಿದಾಗ ಇಂತಹ ವೇದಿಕೆಯಲ್ಲಿ ತಮ್ಮಲ್ಲಿರ್ತಕ್ಕಂತಹ ಸೂಕ್ತ ಪ್ರತಿಭೆಗಳು ಹೊರಹೊಮ್ಮಿದಾಗ ಖಂಡಿತವಾಗಿ ಕೂಡ ಮಗು ಪ್ರತಿಭಾವಂತೆಯಾಗಲಿಕ್ಕೆ ಸಾಧ್ಯ ಎನ್ನುವಂತಹ ನಿಟ್ಟಿನಲ್ಲಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೂಡ ನಾವು ನೀಡಬೇಕಾಗ್ತದೆ. ಶಿಕ್ಷಣ ಇವತ್ತು ನಮ್ಮ ಜೀವನದಲ್ಲಿ ಅತಿ ಅಮೂಲ್ಯವಾದಂಥ ಘಟ್ಟಗಳು. ನಾವು ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ನೀಡುವುದರ ಮುಖಾಂತರ ಈ ದೇಶದ ಸತ್ಪ್ರಜೆಗಳಾಗಿ ಕೂಡ ಮಾಡಲಿಕ್ಕೆ ಸಾಧ್ಯ ಎನ್ನುವಂತಹ ನೆಲೆಯಲ್ಲಿ ನನ್ನ 2 ಮಾತುಗಳ ಶುಭಾಶಯಗಳನ್ನು ಹೇಳಿಕೊಂಡು ಇವತ್ತಿನ ಈ ವಿದ್ಯಾಗಣಪತಿ ಗಣೇಶೋತ್ಸವದ ಈ ಕಾರ್ಯಕ್ರಮದಲ್ಲಿ ನಮಗೂ ಭಾಗವಹಿಸಲಿಕ್ಕೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಮಿತಿಯ ನನ್ನ ಸಹೋದರ ಸಹೋದರಿ ಬಂಧುಗಳಿಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆದರಣೀಯ ಗಣ್ಯರಿಗೂ ನಾನು ವಂದಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿ ನನ್ನ 2 ಮಾತುಗಳನ್ನು ಕೊನೆಗಾಣಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಶ್ರೀ ಪ್ರಸಾದ್ ಮಟ್ಯಾರು ಉದ್ಯಮಿ ಮಂಗಳೂರು ಇವರು ಒಂಜಿ ರಡ್ಡು ಪಾತೆರನ ಪನಡು ಬಂದು ಕೇಳೋದಿಲ್ಲ ಲೇಸಿದ ಗುರ್ಕರ್ ಐನಂಚಿನ ಶ್ರೀ ಪ್ರಸಾದ್ ಮಟ್ಯಾರ್ ನಮ್ಮ ಮಾತೆಲ್ಲ ಅಕ್ಲೆಗೆ ಚಪ್ಪಾಳದ ಮೂಲಕ ಒಂಜಿ ಗೌರವವನ್ನು ಕೊರಡು ಬಂದು ನಿಕಡೆ ನಾನು ವಿನಂತಿ ಮಾಡ್ತೊಂದಿಲ್ಲ. ಮಾತೆಲ್ಲ ಒಟ್ಟಾದ ಧನ್ಯವಾದ. ಮಾಗಣದ ಸೋಮನಾಥ ದೇವರನ್ನೇ ಮನಸಾರೆ ಸ್ತುತಿತೊಂದು ಗ್ರಾಮದ ಸತ್ಯಲು ಮೂವರು ಸತ್ಯಲು ಕೊಂಡಾಣದ ದೈವಲೇನೆ ಸ್ತುತಿತೊಂದು ಅಂಚನೆ ವಿಘ್ನ ವಿನಾಯಕನೇ ಮನಸಾರೆ ಸ್ಮರಿಸೊಂದು ನಮ್ಮ ಇನಿ 53ನೇ ವರ್ಷದ ವಿದ್ಯಾ ಗಣೇಶೋತ್ಸವ ಕಾರ್ಯಕ್ರಮ ಪಾಲ್ಪಡುತ್ತೆ. ಈ ಒಂಜಿ ಭೂಮಿ ಪುಣ್ಯ ಭೂಮಿಯಿಂದ ಪಂಡ ತಪ್ಪಾವಂದು ಅನೇಕ ಜೋಕ್ಲೆಗೆ ವಿದ್ಯಾದಾನ ಮಲ್ತಿನಂಚನ ಒಂಜಿ ಪುಣ್ಯ ಭೂಮಿ. ಬಾಲಗಂಗಾಧರ್ ತಿಲಕ್ 1894 ಪುಣೆಟ್ ಕೇಸರಿವಾಡ ಪುಣೆದ ಕೇಸರಿವಾಡಡೆ ಒಂಜಿ ಸ್ವಾತಂತ್ರ್ಯ ಸಂಗ್ರಾಮಗೋಸ್ಕರ ಈ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ತೇರು. ಭಾರಿ ಯಶಸ್ವಿ ಸ್ವಾತಂತ್ರ್ಯ ಸಂಗ್ರಾಮಡು ಗಣೇಶೋತ್ಸವ ಮಹತ್ತರದ ಪಾಲು ಪಡೆಯನಂಚಿನ ಒಂಜಿ ಕಾರ್ಯಕ್ರಮ. ಆ ಒಂಜಿ ಕಾರ್ಯಕ್ರಮ ಇನಿ ಬಾಲಗಂಗಾಧರ್ ತಿಲಕ್ಲ ನಮ್ಮನೆ ಮಿತ್ರದು ತೂದ ಆಶೀರ್ವಾದ ಮಲ್ತೊಂದು ಅಂಚನೆ ಈ ಒಂಜಿ ಪರಮ ಪುಣ್ಯ ಭೂಮಿಡೆ ಈ ಒಂಜಿ ಭಕ್ತಾದಿಲು ಸೇರಿದ ಮಲ್ಪನಂಚಿನ ಈ ಒಂಜಿ ಕಾರ್ಯಕ್ರಮ ಅಲ್ಲ ಪೂಜ್ಯ ಕೆ ಸುಬ್ಬಣ್ಣಯ್ಯ ಆರ್ಲ ನೇನ್ ತೋದು ಅರಗ್ಲ ಮಸ್ತ್ ಖುಷಿ ಅದು ದಯಪಣ್ಣ ಇಂಚಿನಕ್ಲೆ ನಮ್ಮ ಇನ್ನೊಂಜಿ ಸ್ಮರಿಸುನಂಚಿನ ನಮ್ಮ ಒಂಜಿ ಆದ್ಯ ಕರ್ತವ್ಯ ಬೊಕ್ಕ ಇನ್ನಿತ ದಿನೊಟ್ಟು ನಮ್ಮ ಜಾಸ್ತಿ ಧಾರ್ಮಿಕವಾದ ಪಾತೆರೆ ಪೋಪುಜೋದು ಆಯಂದ ಪಂಡ ಪಾತೆರೆದು ಬೊಡಿದು ಬೋತು ಎನ್ನ ಒಂಜಿ ರಿಕ್ವೆಸ್ಟ್ ಎಂಜಿನ ಅಂದ ಪಂಡ ಇತ್ತ ಮಲ್ಲಕ್ಲೆಗೆ ಪಂಡದ ದಾಲ ಪ್ರಯೋಜನ ಇಚ್ಚಿ ಮಾತ ಅಪ್ಪೆಲ್ಲಡ ಅನ್ನೊಂಜಿ ವಿನಂತಿ ಇಂಜಿನ ಪಂಡ ನಿಕ್ಲಿಕ್ಲ ಜೋಕ್ಲೆಗೆ ನಿಕ್ಲ ಧಾರ್ಮಿಕ ಚಿಂತನೆಯನ್ನು ಬಲಿಪಾಲೆ ಅಕ್ಲೆಗೆ ಪ್ರಸ್ತುತ ಸಂಸ್ಕಾರನ ಕಲ್ಪಾಲೆ ದಯಪಂಡ ಒಂಚೆ ಹಿಂದೂ ಧರ್ಮಡ್ ನಮ್ಮ ಪುಟ್ಟಿ ಬೊಕ್ಕ ಹಿಂದುತ್ವದ ಸಂಸ್ಕಾರ ನಮ್ಮ ಜೋಕ್ಲೆಗೆ ಬರೋಡು ಎಕಡೆ ಸಂತೋನೆ ಪಂಡೇರು ನಮ್ಮ ಒಂಚೆ ಭಜನಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತದೆ ಅವು ಎನ್ನ ಒರಿಯನತ್ತು ನಾನು ನನ್ನದು ನನ್ನಿಂದ ಆದುದು ಶೂನ್ಯವಾಗಿರಲಿ ಪಂದ ಪೂಜ್ಯ ಗುರುಕುಲು ಬಂತೇರು ಆ ನಿಟ್ಟಿಡೆ ನಮ್ಮ ಮಾತಾಡಲ ಒಂಚೆ ಅಪ್ಪೆಲ್ಲಡೆ ಅನ್ನ ಪ್ರಾರ್ಥನೆ ಆದ ಅಂದ ಪಂಡ ನಿಕ್ಲ ಜೋಕ್ಲೆಗೆ ಓಂಕಾರನ ಪಂದುಕೊರ್ಲಿ ನಿಕ್ಲ ಜೋಕುಲು ಒಂಜಿ ಗಂಟೆದ ಅತನ ಅರ್ಧ ಗಂಟೆದ ಕೊಡ್ತು ಬಯ್ಯದ ಪೊರ್ತುಡು ಇಲ್ಲಡೊಂಜಿ ಭಜನೆ ಮಲ್ಪನಂಚಿನ ಒಂಜಿ ಸಂಸ್ಕಾರನ ಆ ಜೋಕ್ಲೆ ಕಲ್ಪಾಲಿ ಆ ನಿಟ್ಟಿಡೆ ಇಂಚಿನ ಇನಿತ ಈ ಜೋಕ್ಲೆ ಮುಂದಿನ ಈ ಒಂಜಿ ದುಂಬದ ಒಂಜಿ ನಮ್ಮ ಹಿಂದೂ ಸಮಾಜನ ಒರಿಪಾವನ ಶಕ್ತಿಲಾವಡು ಪನ್ನ ಒಂಜಿ ಭಾವನೆ ದಾದ ಉಂಡ ಐನು ನಿಕ್ಲ ದುಂಬೆಯನ್ನು ವ್ಯಕ್ತಪಡಿಸೋದಿಲ್ಲ ದಯಪಂಡ ಕಾಲ ಕರೆದು ಬೋತುನು ಹೇಳೋನು ಮಾಡಲಾರ ಮಾಡುವವನು ಹೇಳಲಾರ ಪನ್ಪುನ ಪದ ಇಂಚಿಪೋಗು ನಮ್ಮ ಗಮನಗೆ ನಮ್ಮ ಕಣ್ಣೆದುರುಗು ತೋಜೊಂದುಂಡು ಐದವರ ನಮ್ಮ ಪಾತೆರ್ನಂತ ಕಮ್ಮಿ ಮಲ್ತದು ನಮ್ಮ ಧಾರ್ಮಿಕ ಭಾವನೆದಾದ ಉಂಡ ನಮ್ಮ ಸಮಾಜದಾದ ಉಂಡ ನಮ್ಮ ಸರೌಂಡಿಂಗ್ ದಾದ ಉಂಡ ಅವಳು ನಮ್ಮ ಆ ಆಲೋಚನೆನೇ ನಮ್ಮ ದುಂಬ ಪಕ್ಕ ನೋಡು ದಾಯನ ಪಂಡ ನಮ್ಮ ಒಂಜಿ ಕೋಟೆಕಾರು ಪರಿಸರ ಅತ್ತಂದಾಂಡ ಬೀರಿ ಪರಿಸರ ಮೂಲ ಉಪ್ಪುನ ಜೋಕ್ಲೆಗೆ ಧಾರ್ಮಿಕ ಚಿಂತನೆ ಇಂಚ ಪುಲಿಪಾವಲಿ ಆ ಜೋಕ್ಲೆ ನಮ್ಮ ಎಂಚ ಸಂಘಟಿಸಾವಲಿ ಅಂಚಿನ ಒಂಜಿ ಮಹತ್ತರದ ಕಾರ್ಯ ನಮ್ಮ ಅವಲವಲು ಸಂಘಟನೆಲು ನೇನು ಮಲ್ಪೊಡಾಪು
ದಯಪಂಡ ಮಲ್ಲಕ್ಲೆಗೆ ಪಂದು ಪ್ರಯೋಜನ ಇಜ್ಜಿ ಯಾನ ಈ ಕಡೆ ಪಂಡೆ ದಯಪಂಡ ಕೆಲಕ್ಲೆ ಬೇಜಾರು ಮಲ್ಪೋಚಿ ಯಾನು ಪಾತಿರನೇ ಅಂಚ ಯಾನೊಂಜಿ ಮೊರಣ ಏಳ್ದಿಂತ ಭಜನಾ ಕಾರ್ಯಕ್ರಮ ಒಂಜಿ ಭಜನಾ ಮಂದಿರ ಪೋದಿತ್ತೆ ದಾಲೆಜ್ಜಿ ಒಂಜಿ ಜುಟ್ಟು ಕಟ್ಟದೆ ಕೆಲಕ್ಲೆ ಪನ್ವೇರು ಆಗ ಗುಜಲಿಜ್ಜ ಹಚ್ಚ ಪನ್ಪುನಿ ಪಂದು ಒಂಜಿ ಜುಟ್ಟು ಕಟ್ಟದೆ ಜುಟ್ಟದ ಸುತ್ತ ಕೇಸರಿ ಶಾಲ್ ಕಟ್ಟದೆ ಸೊಂಟ ಒಂಜಿ ಬೈರಾಸ್ ಕಟ್ಟದೆ ತಿರ್ತು ಜಾಕಿ ಚಡ್ಡಿ ತೋಜೊಂದುಂಡು ಮಂದಿರದ ಗುರುಸಂಬತ್ತ ಬಣಂದುಲೇರಿ ಭಜನೆ ಅವನೊಂದು ಆಮೇಟು ಬೋಂದು ಪಬ್ಲಿಕ್ ಸೇರಿದಲ್ಲಿ ಒಂಜಿ 100-200 ಜನ ಭಜನೆ ಕೇನೊಂದು ಕುಲ್ದಿರಿ ಯಾಲ ಎದುರು ಕುಲ್ಲದೆ ಯಾಲ ಆನಿದ ಅತಿಥಿ ಅಲ್ಪದ ಬಾರಿ ಬೇಜಾರಾದ ಪೋಂಡು ಇರ್ನ ಬೇಲೆ ಎತ್ತು ನಾತ್ ಮಲ್ಪಲೆ ಅಯ್ಯ ಪನ್ಪೋನು ಒಂಜಿ ಗುರುಸ್ವಾಮಿಗೆ ಅರ್ನ ಪ್ರಾಯ ಏತು ಅಜಿಪ ಕರಿದನ ಅರ್ನ ಪ್ರಾಯ ಇಂಚಿನ ಕೇಸರಿ ಶಾಲ್ ಪಾಡ್ದು ಇಂಚಿನ ಭಜನಾ ಕಾರ್ಯಕ್ರಮ ಕೂಡ ಅಂಚಿನ ಜವನ ದಾಯಕ್ ಬೋಡು ಎಕಡವರೆ ಸಂಘಟನೆದ ಸ್ಟೇಟಸ್ ಪಾಡ್ದೆ ದಯಪಣ್ಣ ಯಾರು ಪಾತೆರಂ ಪೋಟ ಓಡಾಡಿ ಬೋಪುಂಡು ಯಾರು ಐಕೆ ಸ್ಟಾರ್ಟಿಗೆ ಬಾರಿ ಸ್ಲೋಡು ಶುರು ಮಾಡ್ತೇನೆ ದಯಪಂಡ ನಾವು ಹೊರವರ ರೇಸ್ ಆಪುಂಡು ಅಂಚದ ಏನು ಪಾತಿರನಂತ ಕಮ್ಮಿ ದಯಪಂಡ ಎಕಡೆ ಸ್ಟೇಟಸ್ ಪಾಡ್ದೆ ಗಣೇಶೋತ್ಸವ ಎಂಜನ ಗಣಪತಿನ ಮೂಚಿದಿನ ಕುಲ್ಲಾಯರು ತುಂಬಂದು ಪೋಯರು ఆయన ನೀರಿಗೆ ಪಾಡ್ಯಾರು ಅಂಚನೆ ನಮ್ಮನ್ನು ತುಂಬೇರು ತೀರ್ಥ ಪಾಡ್ಯಾರು ಮೇನ ಯೋಗ್ಯತೆ ದಾದ ಮೇನ ಗೌರವ ದಾದ ಸಮಾಜೋಡು ಐನಾಯ ತೆರಿಯೋ ನೋಡು ಗಣಪತಿಗೆ ಆಯನ ಯೋಗ್ಯತೆನ ಹೋಲಿಕೆ ಮಲ್ಪನತ್ತು ವಾಯ್ಸ್ ಮೆಸೇಜ್ ಪಾಡ್ದು ಆಯ ಒಂಜಿ ವೀಡಿಯೋ ಮಲ್ತದ ಐನು ಸ್ಟೇಟಸ್ ಪಾಡ್ನತ್ತು ನಮ್ಮ ದಾದ ಪಾಪ ಕರ್ಮ ಮಲ್ತನ ಬಾಲಗಂಗಾಧರದಲ್ಲಕ್ಕರ ಒಂಜಿ ಸಂಘಟನೆಗೋಸ್ಕರ ಒಂಜಿ ಸಾರ್ವಜನಿಕ ಗಣೇಶೋತ್ಸವವನ್ನು ಮಲ್ತೇರಿ ಐ ತುಂಬ ಅವು ಒಂಜಿ ಕುಟುಂಬ ಆತನ ಒಂಜಿ ಇಲ್ಲಗೆ ಸೀಮಿತವಾದಿತ್ತಂಡು ಹಿಂದೂ ಸಮಾಜ ಆರು ಮಲ್ತಿನಿ ಒಂಜಿ ದಾದ ಬಂಡ ಸ್ವಾತಂತ್ರ್ಯ ಹೋರಾಟಗಾದ ಇಡೀ ಭಾರತೀಯರ ಒಗ್ಗಟ್ಟ ಓಡು ಬಂದು ಮೇ ಪಾಡ್ನು ದಾದ ಬಂಡ ಏನನ್ನು ಕೊನೋದು ಮೂಜಿದಿನಟ್ಟು ಮುರ್ಕಾವೇರು ಬಂದು ನಮ್ಮ ಪಾಪ ಕರ್ಮಲು ದಾದ ಉಂಡ ಐನು ನಮ್ಮ ಪ್ರಾರ್ಥನೆ ಮಲ್ತದ್ದು ಗಣೇಶನ ಪಾದಗದ ಇದು ಅರೆ ನಮ್ಮ ಸಂದಾಯಿತ ಮಲ್ಪೋಡು ಅಂಚಿನ ಒಂಜಿ ಗೌರವದ ಭಾವ ಪೋಡು ಐಕೆ ನನ್ನ ವೈಯಕ್ತಿಕ ಮಲ್ತದ್ದು ಟ್ರೋಲ್ ಮಲ್ಪೋನು ಮೇ ವಾ ಒಂಜಿ ಸಂಘಟಕ್ಕೆ ಎಲ್ಲ ಬೇಜಾರು ಮಲ್ಪೋಡ್ತಿ ದಾಯಪಂಡ ನೇರ ಐತ ನಡಪುನ ದಾದ ಉಂಡ ಐನು ನಮ್ಮ ಪಾತೇರ್ನು ಇತ್ತ ಕೆಳಗೆ ಒಂಜಿ ಅಧ್ಯಕ್ಷ ಒಂಜಿ ಪಾತೇರ್ನ ಮುಗಿನ ಮಾರ ಬಕ್ಕ ನಮ್ಮ ಪೋಯಿ ಪೊಲೀಸಕ್ಕೆಲ್ಲ ಕಾತೊಂದುಲ್ಲೆ ಬಕ್ಕೊಂಜಿ ಮೆರವಣಿಗೆ ಅಂಡ ನಮ್ಮ ಪೋಯಿಂದು ದಾಲ ಏರ್ಲ ಬೇಜಾರು ಮಲ್ಪೋಡ್ಚಿ ಅನ್ನ ಪನ್ನೇಟ್ ಯಾನು ಐಕೆ ಬಂದು ಅಪ್ಪ ಎಲ್ಲ ಎನ್ನ ರಿಕ್ವೆಸ್ಟ್ ದಾದ ಬಂಡ ನಿಕ್ಲಿಕ್ಲ ಜೋಕ್ಲೆಗೆ ನಿಕ್ಲ ಆಧ್ಯಾತ್ಮ ಚಿಂತನೆನ ಕಲ್ಪಲೆ ಅಕ್ಲೇನು ವಾ ಸಂಘಟನೆಗಳ ಸೇರಾವಡಂದು ಯಾನು ಪನ್ಪುಜಿ ನಿಕ್ಲೇನು ವಾ ಸಂಘಟನೆಗಳ ಸೇರ್ಪಾಜಿ ನಿಕ್ಲ ಇಲ್ಲಾಡೆ ನಿಕ್ಲ ಆಸುಪಾಸುಡು ನಿಕ್ಲ ಒಂಜಿ 10 ಜನ ಜೋಕ್ಲೆಗೆ ನಿಕ್ಲ ಮಗೆ ಒಂಜಿ ಆಯ್ತಾ ಟೀಮ್ ಲೀಡರ್ ಆವಡು ಅತ್ತಂದಾಂಡ ಒಂಜಿ ಸಂಘಟನೆದ ಜವಾಬ್ದಾರಿ ಇತ್ತು ನೋಡು ಅವು ಪುರ ದಾಲ ಬಿಡ್ಚಿ ఆయన ದಾದ ಉಂಡು ఆయన ಧರ್ಮ ದಾದ ಉಂಡು ಆತ ಗೊತ್ತಿದ್ದಾನ ಯಾವ ದಾವಣ ಪಾತೆರ್ನಾಕ್ಲ ಪುರ ದಾದ ಪುರ ಮಲ್ತಿರೋ ಇಂಕ್ಲಿಗೆ ಮಾತಾರಿಗಳ ಗಮನ ನೋಡೋಣ ನಿಕ್ಲಿಗಳ ಜೋಕ್ಲೆಗೆ ಧಾರ್ಮಿಕ ಚಿಂತನದ ಒಟ್ಟಿಗೆ ಅಕ್ಲ ಶೈಕ್ಷಣಿಕ ದಾದೊಂಡು ಐಕ್ಲ ಸಪೋರ್ಟ್ ಮಲ್ಪಲೆ ಬೊಡ್ಚಿ ಮಲ್ಪೋಜಿ ದಯಪಂಡ ಇತ್ತ ಮಾತೆಲ್ಲ ಸಾಧಿದ ತೊಂದುಲ್ಲೆ ಗಾಂಜಾ ಅಮಲು ಪದಾರ್ಥ ಅವು ಒಂದು ಪಂದು ಓಡಿ ಡೈವರ್ಟ್ ಅವನೊಂದು ನಿಖಿಲ ಮಗೆ 7 ಗಂಟೆಗೆ ಬರ್ತದೆ ಇಲ್ಲಾಡು ದೀಪದ ಇದು ಭಜನೆ ಬಂದ್ಬಿಡ ಒಂಜಿ ವ್ಯವಸ್ಥೆ ನಿಖಿಲ ಇತ್ತೆ ನಿಖಿಲ ಮಲ್ತಾನ ನಾಂಡ ನಿಖಿಲ ತುಂಬ ಗಾಯ್ತ ಬಗ್ಗೆ ಆಯನ ಬಗ್ಗೆ ಆಲೋಚನೆ ಮಲ್ಪಣ್ಣ ಪ್ರಶ್ನೆ ಬರ್ಪಿಚ್ಚು ಆ ನಿಟ್ಟಿಡು ನಿಖಿಲ ಬಕ್ಕೊಂಜಿ ಆನೆ ಮೂಲು ವಿದ್ಯಾ ಗಣೇಶೋತ್ಸವ ಸಮಿತಿ ಅಕ್ಕಲದಲ್ಲಿ ಒಂಜಿ ರಿಕ್ವೆಸ್ಟ್ ಮಾಡ್ತೀನಿ ದಯಪಂಡ ಮೂಲು ಎಲ್ಲೆಲ್ಲ ಜೋಕ್ಲು ಪುರ್ಕಟ್ಟು ಜೋಕ್ಲು ಏತ್ ಇಂಟ್ರೆಸ್ಟ್ ಉಳ್ಳರು ಏತ್ ಅಕ್ಲೆ ಒಂಜಿ ಪ್ರೋತ್ಸಾಹ ಕರ್ನೋಡದೆ ಮೂಲು ಬೇತದಾಲ ಬೋಡೊಂದಿಜ್ಜಿ ದಯಪಂಡ ಒಂಜಿ ಪರಮ ಪುಣ್ಯ ಭೂಮಿ ಮೂಲೊಂಜಿ ಆತೊಂಜಿ ಅಗಾಧ ಶಕ್ತಿ ಉಂಡು ಇಜಿಂದಾಣ ಈತಿ ಜನ ಸೇರ ಸಾಧ್ಯ ಇಜ್ಜಿ ದಯಪಂಡ ಆ ಜೋಕ್ಲೆ ಒಂಜಿ ಭಜನೆದ ಆತನ ಆಧ್ಯಾತ್ಮಿಕ ಚಿಂತನೆ ಆತನ ವಾರದ ಒಂಜಿ ದಿನ ಬೈಯೇಡು ಮೂಲೊಂಜಿ ಕುಲ್ದು ದೀಪದ ಇದಲ್ಲ ಯಾವ ದೇವರ ದಾಲ ಅಲ್ಪ ಅನುಬೋಡಿಜ್ಜಿ ದೀಪದ ಒಂಜಿ ಭಜನೆ ಮಲ್ಪನ ಒಂಜಿ 10 ಜನ ಜೋಕ್ಲೆ ನಿಕ್ಲೆ ಕ್ರಿಯೇಟ್ ಮಲ್ಪಲೆ ನನ್ನ ದುಂಬಗೆ ಮೂಲ ವಾಪುರ ಬದಲಾವಣೆ ಹಾಕೊಂಡು ಬಂದ ನಿಕ್ಲೆ ತೂಲೆ ಎಂದು ಎನ್ನ ಒಂಜಿ ಖಾಲಿ ಪಾತ್ರೆ ಮಾತ್ರ ಏನೊಂದು ಆಶಯ ಅವು ಅಂಚಾದ ನಿಕ್ಲೆ ಏನೊಂದು ರಿಕ್ವೆಸ್ಟ್ ಸೊ ಯಾನು ಪಾತ್ರೆ ನೇಟದಲ್ಲ ತಪ್ಪಿತ್ತಂದಾಂಡ ಏನಕ್ಕೆ ಮಾಪು ಕೊಡ್ದು ಈ ಒಂದು ಅವಕಾಶ ಕೊರನಂಚಿನ ಕೆ ಸುಬ್ಬಣ್ಣಯ್ಯ ಸ್ಮಾರಕ ವಿದ್ಯಾವರ್ಧಕ ಸಂಘ ಕೋಟೆಕಾರು ಶಾಲೆ ಬೊಕ್ಕ ವಿದ್ಯಾ ಗಣೇಶೋತ್ಸವ ಸಮಿತಿ ನೆಕ್ಕೆ ಯಾನೆ ಯಾಪಗಳ ಆಭಾರಿ ಅದುಲ್ಲ ಪಂದು ಎನ್ನ ರೆಡ್ ಪಾದ ನಮಗೆ ಭಾರತ್ ಮಾತಾಗಿ ಜೈ ಪರವಾದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುವುದಿಲ್ಲ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮುಗಿತಲ ಹತ್ತಡುಲ್ಲ ನನ್ನ ತುಂಬುಗು ಬೈದಿನಂಚಿನ ಮಾತ ಅತಿಥಿ ನಕ್ಲೆಗ್ ಧನ್ಯವಾದ ಪನ್ನರ ವೇದಿಕದ ಮಿತ್ತು ಬರೋದಿಲ್ಲ ಯಶಸ್ಮಿತ ಇಬೇರು ತುಳು ಭಾಷೆ ಬುಳೆವಡು ತುಳುತ ಬುಳೆಚ್ಚಿಲೆಗೆ ನಮ್ಮ ಬರ್ಮಾಟಿಗೆ ಮಂತದೆ ತುಳುಕು ಮಾನಾದಿಗೆ ತಿಕ್ಕೋಡು ಪನ್ಪುನ ಎಟ್ಟೆ ಮದಿಪುದ ಹೊರಟು ಇಡೀ ಕಾರ್ಯಕ್ರಮದ ನಿರೂಪಣೆಯಲ್ಲಿ ತುಳುಕು ಅಚ್ಚುಕಟ್ಟಾದ ಮಂಚಿನ ಸಚಿನ್ ಬೆತ್ತಂಗಡಿ ಮೇರೆಗೆ ವಿದ್ಯಾ ಗಣೇಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ
ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶ್ರೀ ಪ್ರಸಾದ್ ಮಧ್ಯಾರ್ ಇವರಿಗೆ ಶ್ರೀ ವಿದ್ಯಾಗಣೇಶೋತ್ಸವ ಸಮಿತಿಯಿಂದ ಧನ್ಯವಾದಗಳು. ಅದೇ ರೀತಿ ಧಾರ್ಮಿಕ ಉಪನ್ಯಾಸ ನೀಡಿರುವ ಶ್ರೀ ಎನ್ ವೇದಮೂರ್ತಿ ಮಹೇಶ್ ಭಟ್ ಇವರಿಗೂ ಕೂಡ ನಮ್ಮ ವಿದ್ಯಾಗಣೇಶೋತ್ಸವ ಸಮಿತಿಯಿಂದ ಧನ್ಯವಾದ. ಅತಿಥಿಗಳಾಗಿ ಉಪಸ್ಥಿತರಿದ್ದ ಶ್ರೀ ಪ್ರಶಾಂತ್ ನಾಯಕ್, ಶ್ರೀ ಚಂದ್ರಶೇಖರ ಗಟ್ಟಿಗುಂಡ್ಯ, ಶ್ರೀ ವಸಂತ್ ಪುತ್ರನ್, ಶ್ರೀಮತಿ ಇಂದಿರಾ ಎನ್ ಹಾಗೂ ಶ್ರೀಮತಿ ಮಮತಾ ಡಿ ಎಸ್ ಗಟ್ಟಿ ಇವರಿಗೂ ಕೂಡ ಶ್ರೀ ವಿದ್ಯಾಗಣೇಶೋತ್ಸವ ಸಮಿತಿಯಿಂದ ಧನ್ಯವಾದ.